राम राम हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण प्रभु कृष्णा प्रभु जी। हरे कृष्ण प्रभु जी। हरे कृष्णा प्रभु जी। हरे कृष्ण गुरु जी। हरे कृष्ण प्रभु जी। हरे कृष्ण प्रभु जी। हरे कृष्ण प्रभु हरे जी। कृष्णा प्रभु जी। हरे कृष्ण प्रभु हरे जी। कृष्णा प्रभु जी। हरे कृष्णा। हरे कृष्ण प्रभु जी। हरे कृष्ण प्रभु जी। दंडवत प्रणाम। हरे कृष्ण। ना प्रभु जी, प्रणाम प्रभु जी। हरे कृष्ण प्रभु जी, प्रणाम। ओम नमो भगवते वासुदेवाय। 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 नारायणं नमस्कृत्य नारायणं नमस्कृत्य नरं चैव नरोत्तमम् नरं चैव नरोत्तमम् देवीं सरस्वतीं व्यासं देवीं सरस्वतीं व्यासं ततो जयमुदीरयेत्। ततो जयमुदीरये। नष्टप्रायेषु अभद्रेषु नष्टप्रायेषु अभद्रेषु नित्यं भागवता सेवया नित्यं भागवता सेवया। भगवती उत्तमश्लोके भगवती उत्तमश्लोके भक्तिर्भवती नैष्टिकी। भक्तिर्भवति नैष्ठिकी। ಸ್ಕ್ರೀನ್ ಕಾಣ್ತಾ ಇದೆ ಅನ್ಕೊಳ್ತೀನಿ. ಹೌದು. ಕಾಣ್ತಾ ಇದೆ ಪ್ರಭುಜಿ. ಹರೇ ಕೃಷ್ಣ. ಕಾಣಿಸ್ತಾ ಇಲ್ವಾ? ಕಾಣ್ತಾ ಇದೆ ಪ್ರಭುಜಿ. ಓಕೆ. ಈಗ ಕಾಣ್ತಾ ಇದೆ ಪ್ರಭುಜಿ. ಕಾಣಿಸ್ತಿದೆಯಲ್ಲ ಮಾತಾಜಿ? ಕಾಣ್ತಾ ಇದೆ. ಆಗಿದೆ. ಆಯ್ತು ಪ್ರಭುಜಿ. ಆಗಿದೆ. ನೆಕ್ಸ್ಟ್ ಆಗಿದೆ. 44 ಪ್ರಭುಜಿ. 44 ಪ್ರಭುಜಿ. ಓಕೆ. 44. ಎಸ್, ಹೌದು. वाड़ा खुल दी जाता मैं।
ಶ್ರೀಮದ್ ಭಾಗವತ 3ನೇ ಸ್ಕಂದ 28ನೇ ಅಧ್ಯಾಯ 44ನೇ ಶ್ಲೋಕ. ಕೊನೆಯ ಶ್ಲೋಕ. ತಸ್ಮಾದಿಮಾಂ ಸ್ವಾಂ ಪ್ರಕೃತಿಂ ದೈವೀಂ ಸದಸದಾತ್ಮಿಕಾಂ ದುರ್ವಿಭಾವ್ಯಾಂ ಪರಾಭಾವ್ಯಾ ಸ್ವರೂಪೇಣ ತಿಷ್ಠತೆ. ತಸ್ಮಾದಿಮಾಂ ಸ್ವಾಂ ಪ್ರಕೃತಿಂ ದೈವೀಂ ಸದಸದಾತ್ಮಿಕಾಂ ದುರ್ವಿಭಾವ್ಯಾಂ ಪರಾಭಾವ್ಯಾ ಸ್ವರೂಪೇಣಾವತಿಷ್ಠತೆ. ತಸ್ಮಾದಿಮಾಂ ಸ್ವಾಂ ಪ್ರಕೃತಿಂ ದೈವೀಂ ಸದಸದಾತ್ಮಿಕಾಂ ದುರ್ವಿಭಾವ್ಯಾಂ ಪರಾಭಾವ್ಯಾ ಸ್ವರೂಪೇಣಾವತಿಷ್ಠತೆ. ಶ್ಲೋಕ ಓದಿ ಒಬ್ಬರಾದ್ರೆ. ಹರೇ ಕೃಷ್ಣ ಪ್ರಭುಜಿ. ತಸ್ಮಾದಿಮಾಂ ಸ್ವಾಂ ಪ್ರಕೃತಿಂ ದೈವೀಂ ಸದಸದಾತ್ಮಿಕಾಂ ದುರ್ವಿಭಾವ್ಯಾಂ ಪರಾಭಾವ್ಯಾ ಸ್ವರೂಪೇಣ ಅವತಿಷ್ಠತೆ. ಹರೇ ಕೃಷ್ಣ ಪ್ರಭುಜಿ. ತಸ್ಮಾತ್ ಇಮಾಂ ಸ್ವಾಂ ಪ್ರಕೃತಿಂ ದೈವೀಂ ಸದಸದ್ ಆತ್ಮಿಕಾಂ ದುರ್ವಿಭಾವ್ಯಾಂ ಪರಾಭಾವ್ಯಾ ಸ್ವರೂಪೇಣ ಅವತಿಷ್ಠತೆ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ತಸ್ಮಾದಿಮಾಂ ಸ್ವಾಂ ಪ್ರಕೃತಿಂ ದೈವೀಂ ಸದಸದಾತ್ಮಿಕಾಂ ದುರ್ವಿಭಾವ್ಯಾಂ ಪರಾಭಾವ್ಯ ಸ್ವರೂಪೇಣಾವತಿಷ್ಠತೆ. ಧನ್ಯವಾದ ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ತಸ್ಮಾದಿಮಾಂ ಸ್ವಾಂ ಪ್ರಕೃತಿಂ ದೈವೀಂ ಸದಾ ಸದಾತ್ಮಿಕಾಂ ದುರ್ವಿಭಾವ್ಯಂ ಪರಾಭಾವ್ಯ ಸ್ವರೂಪೇಣ ಅವತಿಷ್ಠತೆ. ಹರೇ ಕೃಷ್ಣ. ಧನ್ಯವಾದ. ತಸ್ಮಾದಿಮಾಂ ಸ್ವಾಂ ಪ್ರಕೃತಿಂ ದೈವೀಂ ಸದಾ ಸದಾತ್ಮಿಕಾಂ ದುರ್ವಿಭಾವ್ಯಾಂ ಪರಾಭಾವ್ಯ ಸ್ವರೂಪೇಣಾವತಿಷ್ಠತೆ. ಧನ್ಯವಾದಗಳು ಪ್ರಭುಜಿ. ತಸ್ಮಾದಿಂ ಸ್ವಾಂ ಪ್ರಕೃತಿಂ ದೈವೀ ಸದಾ ಸದಾತ್ಮಿಕಂ ದುರ್ವಿಭಾವ್ಯಂ ಪರಾಭಾವ್ಯ ಸ್ಮರೇಣಾವತಿಷ್ಠತೆ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ತಸ್ಮಾದಿಮಾಂ ಸ್ವಾಂ ಪ್ರಕೃತಿಂ ದೈವೀಂ ಸದಸದಾತ್ಮಿಕಾಂ ದುರ್ವಿಭಾವ್ಯಾಂ ಪರಾಭಾವ್ಯ ಸ್ವರೂಪೇಣಾವತಿಷ್ಠತೆ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ತಸ್ಮಾದಿಮಾಂ ಸ್ವಾಂ ಪ್ರಕೃತಿಂ ದೈವೀಂ ಸದಸದಾತ್ಮಿಕಾಂ ದುರ್ವಿಭಾವ್ಯಾಂ ಪರಾಭಾವ್ಯ ಸ್ವರೂಪೇಣಾವತಿಷ್ಠತೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ತಸ್ಮಾದಿಮಾಂ ಸ್ವಾಂ ಪ್ರಕೃತಿಂ ದೇವೀಂ ಸದಸದಾತ್ಮಿಕಾಂ ದುರ್ವಿಭಾವ್ಯಾಂ ಪರಾಭಾವ್ಯ ಸ್ವರೂಪೇಣ ಅವತಿಷ್ಠತೆ. ಧನ್ಯವಾದಗಳು ಗುರುಗಳೇ. ಹರೇ ಕೃಷ್ಣ ಪ್ರಭುಜಿ. ತಸ್ಮಾದಿಮಾಂ ಸ್ವಾಂ ಪ್ರಕೃತಿಂ ದೈವೀಂ ಸದಾ ಸದಾತ್ಮಿಕಾಂ ದುರ್ವಿಭಾವ್ಯಾಂ ಪರಾಭಾವ್ಯ ಸ್ವರೂಪೇಣ ಅವತಿಷ್ಠತೆ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ತಸ್ಮಾದಿಮಾಂ ಸ್ವಾಂ ಪ್ರಕೃತಿಂ ದೈವೀಂ ಸದಸಾತ್ಮಿಕಾಂ ದುರ್ವಿಭಾವ್ಯಾಂ ಪರಾಭಾವ್ಯ
स्वरूपेणावतिष्ठते। हरे कृष्ण। हरे कृष्ण प्रभुजी। तस्मादिमां स्वां प्रकृतिं दैवीं सदसदात्मिकां दुर्विभाव्यां पराभाव्या स्वरूपेणावतिष्ठते। हरे कृष्ण प्रभुजी। हरे कृष्ण ओम तस्मात् नमो कृतिं देवीं आत्मिकां दुर्विभाव्यं पराभव्या स्वरूपेण अवतिष्ठते। हरे कृष्ण। तस्मादिमां स्वां प्रकृतिं दैवीं सदसदात्मिकां दुर्विभाव्यं पराभाव्या स्वरूपेणावतिष्ठते। हरे कृष्ण। ओम नमो भगवते वासुदेवाय। तस्मात् प्रकृतिं दैवीं सत्सदात्मिकां दुर्विभाव्यां पराभाव्या स्वरूपेण अवतिष्ठते। हरे कृष्ण। थैंक यू प्रभु जी। ओम हरे कृष्ण प्रभु जी। दंडवत प्रणाम प्रभु जी। ओम नमो भगवते वासुदेवाय। तस्मादिमां स्वां प्रकृतिं दैवीं सदात्मिकां दुर्विभाव्यं पराभाव्या स्वरूपेणावतिष्ठते। हरे कृष्ण। हरे कृष्ण प्रभु जी। तस्मादिमां स्वां प्रकृतिं दैवीं सदसदात्मिकां दुर्विभाव्या पराभाव्या स्वरूपेणावतिष्ठते। हरे कृष्ण प्रभु जी। तस्मादिमां स्वां प्रकृतिं दैवीं सदात्मिकां दुर्विभाव्यां पराभाव्या स्वरूपेणावतिष्ठते। हरे कृष्ण प्रभु जी। तस्मात् इमं स्वां प्रकृतिं दैवीं सत् असत् आत्मिकां दुर्विभाव्यं पराभ्यां स्वरूपेण अवतिष्ठते। हरे कृष्ण प्रभु जी। तस्मात् ಈ ರೀತಿ तस्मात् ಈ ರೀತಿ ಇಮಾಂ ಈ ಇಮಾಂ ಸ್ವಾಂ ತನ್ನ ಪ್ರಕೃತಿಂ ಐಹಿಕ ಶಕ್ತಿಯನ್ನು ದೈವೀಂ ದೈವಿಕವಾದ ಸತ್ ಅಸತ್ ಆತ್ಮಿಕಾಂ ಕಾರ್ಯ ಕಾರಣ ದುರ್ವಿಭಾವ್ಯಾಂ ಅರ್ಥ ಮಾಡಿಕೊಳ್ಳಲು ಕಷ್ಟವಾದ ಪರಾಭಾವ್ಯ ಜಯಿಸಿ ಸ್ವರೂಪೇಣ ಆತ್ಮ ಸಾಕ್ಷಾತ್ಕಾರ ಸ್ಥಿತಿಯಲ್ಲಿ ಅವತಿಷ್ಠತೆ ಇರುತ್ತಾನೆ. ಈ ಭೌತಿಕ ಅಭಿವ್ಯಕ್ತಿಯ ಕಾರಣ ಮತ್ತು ಕಾರ್ಯ ಎರಡೂ ಆಗಿ ತೋರಿಕೊಳ್ಳುವುದರಿಂದ ಅರಿತುಕೊಳ್ಳಲು ಬಹು ಕಷ್ಟವಾದ ಮತ್ತು ದುಸ್ತರವಾದ ಮಾಯಾಪ್ರಭಾವವನ್ನು ಗೆದ್ದ ಬಳಿಕ ಯೋಗಿಯು ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುವ ಸ್ಥಿತಿಯಲ್ಲಿ ಇರಬಹುದು. ಈ ಭೌತಿಕ ಅಭಿವ್ಯಕ್ತಿಯ ಕಾರಣ ಮತ್ತು ಕಾರ್ಯ ಎರಡೂ ಆಗಿ ತೋರಿಕೊಳ್ಳುವುದರಿಂದ ಅರಿತುಕೊಳ್ಳಲು ಬಹು ಕಷ್ಟವಾದ ಮತ್ತು ದುಸ್ತರವಾದ ಮಾಯಾ ಪ್ರಭಾವವನ್ನು ಗೆದ್ದ ಬಳಿಕ ಯೋಗಿಯು ಆತ್ಮ ಸಾಕ್ಷಾತ್ಕಾರವನ್ನು ಪಡೆದ ಸ್ಥಿತಿಯಲ್ಲಿ ಇರಬಹುದು. ಪ್ರಭುಜಿ ಇವರು ಶಿವಶಂಕರ್ ಪೂಜೆ ಉತ್ತರ. ಶಿವಶಂಕರ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭಾವಾರ್ಥ ಓದ್ತೀರಾ? ಜೀವಿಯ ಜ್ಞಾನವನ್ನು ಆವರಿಸಿರುವ ಮಾಯಾ ಪ್ರಭಾವವು ದುಸ್ತರವಾದದ್ದೆಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಆದರೆ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನಿಗೆ
ಶರಣಾಗತನಾದವನು ದುಸ್ತರವೆಂದು ತೋರುವ ಈ ಮಹಾ ಪ್ರಭಾವವನ್ನು ಗೆಲ್ಲಬಹುದು. ದೇವಿ ಪ್ರಕೃತಿ ಅಥವಾ ಭಗವಂತನ ಬಾಹ್ಯ ಶಕ್ತಿಯು ದುರ್ವಿಭಾವಿಯ ಅರಿತುಕೊಳ್ಳುವುದು ಬಹು ಕಷ್ಟ ಮತ್ತು ಗೆಲ್ಲುವುದು ಬಹು ಕಷ್ಟವೆಂದು ಇಲ್ಲಿಯೂ ಹೇಳಲಾಗಿದೆ. ಆದರೆ ವ್ಯಕ್ತಿಯು ಈ ದುಸ್ತರವಾದ ಮಾಯಾ ಪ್ರಭಾವವನ್ನು ಗೆಲ್ಲಬೇಕು ಮತ್ತು ಇದು ಭಗವಂತನ ಅನುಗ್ರಹ ತೋರಿ ತಾನೇ ಶರಣಾಗತನಾತ್ಮನಿಗೆ ತೋರಿಕೊಂಡಾಗ ಮಾತ್ರ ಸಾಧ್ಯ. ಸ್ವರೂಪೇಣ ಅವತಿಷ್ಠತೆ ಎಂದು ಕೂಡ ಇಲ್ಲಿ ಹೇಳಲಾಗಿದೆ. ಸ್ವರೂಪ ಎಂದರೆ ತಾನು ಪರಮಾತ್ಮನಲ್ಲ, ಪರಮಾತ್ಮನ ವಿಭಿನ್ನ ಅಂಶನು ಎಂದು ತಿಳಿಯುವುದು. ಇದು ಆತ್ಮ ಸಾಕ್ಷಾತ್ಕಾರ. ವ್ಯಕ್ತಿಯು ಪರಮಾತ್ಮನೆಂದು ಮತ್ತು ಸರ್ವವ್ಯಾಪಿ ಎಂದು ತಪ್ಪಾಗಿ ತಿಳಿಯುವುದು ಸ್ವರೂಪವಲ್ಲ, ಇದು ಅವನ ವಾಸ್ತವಿಕ ವಾಸ್ತವಿಕ ಆತ್ಮ ಸಾಕ್ಷಾತ್ಕಾರ ಸ್ಥಿತಿಯಲ್ಲಿರಬೇಕೆಂದು ಇಲ್ಲಿ ಹೇಳಲಾಗಿದೆ. ಭಗವದ್ಗೀತೆಯಲ್ಲಿ ಈ ಜ್ಞಾನವನ್ನು ಬ್ರಹ್ಮ ಸಾಕ್ಷಾತ್ಕಾರವೆಂದು ನಿರೂಪಿಸಲಾಗಿದೆ. ಬ್ರಹ್ಮ ಸಾಕ್ಷಾತ್ಕಾರವಾದ ಬಳಿಕ ವ್ಯಕ್ತಿಯು ಬ್ರಹ್ಮಕ್ಕೆ ಸಂಬಂಧಿಸಿದ ಕ್ರಿಯೆಗಳಲ್ಲಿ ತೊಡಗಬಹುದು. ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುವವರೆಗೆ ವ್ಯಕ್ತಿಯು ದೇಹದ ಬಗ್ಗೆ ಮಿಥ್ಯಾಭಿಮಾನದಿಂದ ಆಧರಿಸಿದ ಕ್ರಿಯೆಗಳಲ್ಲಿ ತೊಡಗುತ್ತಾನೆ. ವ್ಯಕ್ತಿಯು ಸ್ವಾತ್ಮನಲ್ಲಿ ಸನ್ನಿವಿಷ್ಟನಾದಾಗ ಬ್ರಹ್ಮ ಸಾಕ್ಷಾತ್ಕಾರದ ಕ್ರಿಯೆಗಳು ಆರಂಭವಾಗುತ್ತವೆ. ಆತ್ಮನ ಕ್ರಿಯೆಯನ್ನು ಅಲ್ಲಗಳೆಯುವುದು. ಮತ್ತೆ ಸ್ವಲ್ಪ ಮೇಲೆ ಮಾಡಬೇಕು. ಹರೇ ಕೃಷ್ಣ. ಮತ್ತೆ ಈ ಪ್ಯಾರಾ ಅಷ್ಟು ಕೇಳಿಸ್ಲಿಲ್ಲ ನಿಮ್ದು. ಈ ಪ್ಯಾರಾ ಒಂದ್ಸಲ ಓದ್ಬೋದಾ? ಬ್ರಹ್ಮ ಸಾಕ್ಷಾತ್ಕಾರವಾದ ಕೇಳಿಸ್ತಾ ಇಲ್ಲ ಪ್ರಭುಜಿ? ಕೇಳಿಸ್ತಿಲ್ಲ ಮಧ್ಯಾಹ್ನ ಮೋಸ್ಟ್ಲಿ. ಬ್ರಹ್ಮ ಸಾಕ್ಷಾತ್ಕಾರವಾದ ಓದ್ತೀನಿ ಪ್ರಭುಜಿ. ಬ್ರಹ್ಮ ಸಾಕ್ಷಾತ್ಕಾರವಾದ ಬಳಿಕ ವ್ಯಕ್ತಿಯು ಬ್ರಹ್ಮಕ್ಕೆ ಸಂಬಂಧಿಸಿದ ಕ್ರಿಯೆಗಳಲ್ಲಿ ತೊಡಗಬಹುದು. ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುವ ಇದು ಪ್ರಭುಜಿದು ಕೇಳ್ತಾ ಇಲ್ವಾ ಇಲ್ಲ ನಂದು ಪ್ರಾಬ್ಲಮ್? ಕ್ರಿಯೆಗಳು ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಪ್ರಭುಜಿ, ನಮಗೆ ಕೇಳ್ತಾ ಇಲ್ಲ ಪ್ರಭುಜಿ. ಪ್ರಭುಜಿ ಬೇರೆ ಯಾರು ಓದ್ತಿಲ್ಲ ಪ್ರಭುಜಿ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಹಂಗಾದ್ರೆ. ಪ್ರಭುಜಿ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ ಹಂಗಾರೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸುನೀತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಬ್ರಹ್ಮ ಸಾಕ್ಷಾತ್ಕಾರ. ಬ್ರಹ್ಮ ಸಾಕ್ಷಾತ್ಕಾರವಾದ ಬಳಿಕ ವ್ಯಕ್ತಿಯು ಬ್ರಹ್ಮಕ್ಕೆ ಸಂಬಂಧಿಸಿದ ಕ್ರಿಯೆಗಳಲ್ಲಿ ತೊಡಗಬಹುದು. ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುವವರೆಗೆ ವ್ಯಕ್ತಿಯು ದೇಹದ ಬಗ್ಗೆ ಮಿಥ್ಯಾಭಿಮಾನದಿಂದ ಧರಿಸಿದ ಕ್ರಿಯೆಗಳಲ್ಲಿ ತೊಡಗುತ್ತಾನೆ. ವ್ಯಕ್ತಿಯು ಸ್ವಾತ್ಮದಲ್ಲಿ ಸನ್ನಿಷ್ಠನಾದಾಗ ಆತ್ಮ ಸಾಕ್ಷಾತ್ಕಾರದ ಕ್ರಿಯೆಗಳು ಆರಂಭವಾಗುತ್ತವೆ. ಬ್ರಹ್ಮ ಸಾಕ್ಷಾತ್ಕಾರವಾದ ಬಳಿಕ ಎಲ್ಲಾ ಕ್ರಿಯೆಗಳು ನಿಲ್ಲುತ್ತವೆ ಎಂದು ಮಾಯಾವಾದಿ ದಾರ್ಶನಿಕರು ಹೇಳುತ್ತಾರೆ. ಆದರೆ ಅದು ನಿಜವಲ್ಲ. ಆತ್ಮನು ಜಡಾವರಣದಲ್ಲಿ ಅಸಾಧಾರಣ ಸ್ಥಿತಿಯಲ್ಲಿ ಕ್ರಿಯಾಶೀಲನಾಗಿರುವುದಾದರೆ ಮುಕ್ತನಾಗಿರುವಾಗ ಆತ್ಮನ ಕ್ರಿಯೆಯನ್ನು ಅಲ್ಲಗಳೆಯುವುದು. ಪ್ರಭುಜಿ ಮೇಲೆ ಒಂದ್ ನಿಮಿಷ, ದೊಡ್ಡದಾಗಿದೆ. ಹೇಗೆ ಈ ಸಂದರ್ಭದಲ್ಲಿ ದೃಷ್ಟಾಂತವಂತನು ಉದಾಹರಿಸಬಹುದು. ಮನುಷ್ಯನು ಒಂದ್ ನಿಮಿಷ ಸಣ್ಣ ಮನುಷ್ಯನು ವ್ಯಾಧಿಗ್ರಸ್ತನಾಗಿರುವಾಗ ಅತಿ ಕ್ರಿಯಾಶೀಲನಾಗಿರುವುದಾದರೆ ವ್ಯಾಧಿ ಮುಕ್ತನಾಗಿರುವಾಗ ಅವನು ನಿಷ್ಕ್ರಿಯನಾಗಿರುವನೆಂದು ಭಾವಿಸುವುದಾದರೂ ಹೇಗೆ? ವ್ಯಕ್ತಿಯು ಸಕಲ ವ್ಯಾಧಿಗಳಿಂದ ಮುಕ್ತನಾಗಿರುವಾಗ ಅವನ ಕ್ರಿಯೆಗಳು ಶುದ್ಧವಾಗಿರುತ್ತವೆ ಎಂದು ಸಹಜ ತೀರ್ಮಾನ. ಬ್ರಹ್ಮ ಸಾಕ್ಷಾತ್ಕಾರದ ಕ್ರಿಯೆಗಳು ಬದ್ಧ ಜೀವನದ ಕ್ರಿಯೆಗಳಿಗಿಂತ ಭಿನ್ನ. ಆದರೆ ಅದರಿಂದ ಕ್ರಿಯೆಗಳು ನಿಲ್ಲುವುದಿಲ್ಲ. ಇದು ಭಗವದ್ಗೀತೆಯಲ್ಲಿ 18.54 ಸೂಚಿತವಾಗಿದೆ. ವ್ಯಕ್ತಿಯು ತಾನು ಬ್ರಹ್ಮನೆಂದು ಸಾಕ್ಷಾತ್ಕಾರವನ್ನು ಪಡೆದ ಮೇಲೆ ಭಕ್ತಿ ಸೇವೆಯು ಆರಂಭವಾಗುತ್ತದೆ. ಮದ್ಭಕ್ತಿಂ ಲಭತೆ ಪರಾಂ. ಬ್ರಹ್ಮ ಸಾಕ್ಷಾತ್ಕಾರವಾದ ಬಳಿಕ ವ್ಯಕ್ತಿಯು ಭಕ್ತಿ ಸೇವೆಯಲ್ಲಿ ನಿರತನಾಗಬಹುದು. ಆದ್ದರಿಂದ ಭಗವಂತನ ಭಕ್ತಿ ಸೇವೆಯು ಆತ್ಮ ಸಾಕ್ಷಾತ್ಕಾರದಲ್ಲಿ ಕೈಗೊಳ್ಳುವ ಕ್ರಿಯೆ.
ಭಕ್ತಿ ಸೇವಾ ನಿರತರಿಗೆ ಮಾಯಾ ಪ್ರಭಾವವಿಲ್ಲ ಮತ್ತು ಅವರದ್ದು ಪರಿಪೂರ್ಣ ಸ್ಥಿತಿ. ಅಖಂಡನ ಭಿನ್ನಾಂಶನಾಗಿ ಅಖಂಡಕ್ಕೆ ಭಕ್ತಿ ಸೇವೆಯನ್ನು ಸಲ್ಲಿಸುವುದು ಜೀವಿಯ ಕರ್ತವ್ಯ. ಅದುವೇ ಜೀವನದ ಅಂತಿಮ ಪರಿಪೂರ್ಣತೆ. ಇಲ್ಲಿಗೆ ಶ್ರೀಮದ್ ಭಾಗವತದ 3ನೇ ಸ್ಕಂದದ ಭಕ್ತಿ ಸೇವೆಯ ನಿರ್ವಹಣೆ ಕಪಿಲನ ಉಪದೇಶಗಳು ಎಂಬ 28ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿತು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಜ್ಞಾನಾತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮೀತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತರೆಲ್ಲ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ತಸ್ಮಾದಿಮಾಂ ಸ್ವಾಂ ಪ್ರಕೃತಿಂ ದೈವೀಂ ಸದಸದಾತ್ಮಿಕಾಂ ದುರ್ವಿಭಾವ್ಯಂ ಪರಾಭಾವ್ಯ ಸ್ವರೂಪೇಣಾವತಿಷ್ಠತೆ. ಈ ಭೌತಿಕ ಅಭಿವ್ಯಕ್ತಿಯ ಕಾರಣ ಮತ್ತು ಕಾರ್ಯ ಎರಡೂ ಆಗಿ ತೋರಿಕೊಳ್ಳುವುದರಿಂದ ಅರಿತುಕೊಳ್ಳಲು ಬಹು ಕಷ್ಟವಾದ ಮತ್ತು ದುಸ್ತರವಾದ ಮಾಯಾಪ್ರಭಾವವನ್ನು ಗೆದ್ದ ಬಳಿಕ ಯೋಗಿಯು ಆತ್ಮ ಸಾಕ್ಷಾತ್ಕಾರವನ್ನು ಪಡೆದ ಸ್ಥಿತಿಯಲ್ಲಿ ಇರಬಹುದು. ಯೋಗಿಗಳು, ನಿಜವಾದ ಯೋಗಿಗಳು, ಅವರು ಪರಿಪೂರ್ಣತೆ ಅಂದ್ರೆ ಮಾಯದ ಮೇಲೆ ಅವರು ಜಯವನ್ನು ಸಾಧಿಸಿದ್ದಾರೆ. ಆದರೆ ಈ ಮಾಯಾಶಕ್ತಿ ಮೇಲೆ ಜಯ ಸಾಧಿಸಬೇಕಂದ್ರೆ ಅದು ನಾವು ನಮ್ಮ ಸ್ವರೂಪ ಸ್ಥಿತಿಯಲ್ಲಿ, ನಮ್ಮ ನಿಜ ಸ್ಥಿತಿ, ನಾವು ಕೃಷ್ಣನನ್ನು ಸ್ವೀಕರಿಸಿದಾಗ ಮತ್ತೆ ಕೃಷ್ಣನ ಕೃಪೆಯಿಂದ ನಮ್ಮ ಮಾಯಾಶಕ್ತಿಯ ಮೇಲೆ ನಾವು ಜಯವನ್ನು ಸಾಧಿಸ್ಬೋದು. ಆಕ್ಚುಲಿ ಮಾಯಾಶಕ್ತಿ ಹೇಗೆ ನಮ್ಮ ಮೇಲೆ ಪ್ರಭಾವ ಬೀಳುತ್ತೆ ಒಂದು ರೀತಿಯಲ್ಲಿ ಹೇಳ್ತಾರೆ. ಹೇಳೋದು ಒಂದು ರೀತಿಯಲ್ಲಿ ಮಾಯಾಶಕ್ತಿ ಕೃಷ್ಣ ಶಕ್ತಿ, ಕೃಷ್ಣ ಬಹಿರಂಗ ಶಕ್ತಿ, ಅದಕ್ಕೆ ಅಷ್ಟು ಬಲವಾಗಿರುವುದು ಮಾಯಾಶಕ್ತಿ. ಇಲ್ಲಾಂದ್ರೆ ಮಾಯಾಶಕ್ತಿ ಭೌತಿಕ ಶಕ್ತಿ ಕಾರ್ಯನಿರ್ವಹಣೆ ಮಾಡ್ತಾ ಇರೋದು. ಭೌತಿಕ ವಸ್ತುಗಳು ಅದಕ್ಕೆ ಶಕ್ತಿ ಇಲ್ಲ, ಒಂದು ರೀತಿಯಲ್ಲಿ ನೋಡಿ ಅದು ನಿರ್ಜೀವ. ಆದರೂ ಕೂಡ ನಾವು ಬಂಧಿತರಾಗಿದ್ದೇವೆ. ಯಾಕೆಂದ್ರೆ ನಾವು ಭಗವಂತನ, ಕೃಷ್ಣ ಗೀತೆಯಲ್ಲಿ ಇನ್ನೊಂದು ಕಡೆ ಹೇಳೋದೇನು, ನಾವು ಭಗವಂತನ ಮೇಲ್ಮಟ್ಟದ ಶಕ್ತಿ, ಮತ್ತೆ ಈ ಭೌತಿಕ ಪ್ರಕೃತಿ ಅನ್ನೋದು ಕೆಳಮಟ್ಟದ ಶಕ್ತಿ. ಭೂಮಿ ರಾಪೋ ಅನಲೋ ವಾಯು ಕಂ ಮನೋ ಬುದ್ಧಿರೇವಚ ಅಹಂಕಾರ ಇತಿಯಮ್ಮೆ ಭಿನ್ನಾಮೇ ಪ್ರಕೃತಿರ್ ಅಷ್ಟಧ. ಕೃಷ್ಣ ಹೇಳೋದು ಈ ಭೂಮಿ, ನೀರು, ಗಾಳಿ, ಆಕಾಶ, ಬೆಂಕಿ ಮತ್ತೆ ಮನಸ್ಸು, ಬುದ್ಧಿ, ಅಹಂಕಾರ, ಇಲ್ಲಿ ಕೃಷ್ಣ 8 ವಿಭಾಗಗಳಾಗಿ, ಇಲ್ಲಾಂದ್ರೆ ಕಪಿಲ ದೇವರು ನಮ್ಗೆ 24-25 ವಿಭಾಗಗಳಾಗಿ. ಇದು ಭೌತಿಕ ಶಕ್ತಿ, ಕೃಷ್ಣ ಶಕ್ತಿ. ಕೃಷ್ಣ ಹೇಳೋದು ಇದು ನನ್ನ ಶಕ್ತಿಯೇ. ಮತ್ತೆ ಕೃಷ್ಣ ನೆಕ್ಸ್ಟ್ ಹೇಳ್ತಾರೆ, ಅಪರೇಯಂ ಇತಸ್ತು ಅನ್ಯಂ ವಿದ್ಧಿಮೇ ಪ್ರಕೃತಿಂ ಪರಾಂ ಜೀವಭೂತಂ ಮಹಾಭಾವೋ ಏದಂ ಕಾರ್ಯತೆ ಜಗತ್. ಕೃಷ್ಣ ಹೇಳ್ತಾನೆ, ಈ ನನ್ನ ಭೌತಿಕ ಶಕ್ತಿಗಿಂತ ಅಪರೇಯಂ ಇತಸ್ತು ಅನ್ಯ, ನನ್ನ ಇನ್ನೊಂದು ಶಕ್ತಿ ಇದೆ, ಅಪರ. ಜೀವಭೂತಂ, ಅದು ಜೀವಭೂತ, ಎಲ್ಲ ಜೀವಿಗಳು. ಸೊ ನಾವೆಲ್ಲ ಜೀವಿಗಳು. ನಾವು ಈ ಭೌತಿಕ ಜಗತ್ತಿನಲ್ಲಿ, ಈ ಭೌತಿಕ ಇದ್ರ ಮೇಲೆ ನಾವು ದಬ್ಬಾಳಿಕೆ, ಡಾಮಿನೇಟ್ ಮಾಡ್ತಾ ಇದ್ದೇವೆ. ಇದನ್ನು ಉಪಯೋಗಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ, ಕಂಟ್ರೋಲ್ ಮಾಡಲಿಕ್ಕೆ. ಸೊ ನಮ್ಮ ದೇಹನೂ ಕೂಡ ಈಗ
ಇದೆ. ಈ ಭೌತಿಕ ದೇಹ, ಇದಕ್ಕೆ ಪಂಚಭೂತ ಇದೆಲ್ಲ ಸೇರಿರೋದು ಕೆಳಮಟ್ಟದ ಶಕ್ತಿ. ಆದರೆ ಅದರಲ್ಲಿರೋ ಚೇತನಾತ್ಮ ನಾವು ಭಗವಂತನ ಉನ್ನತ ಶಕ್ತಿ. ಉನ್ನತ ಶಕ್ತಿ ನಾವು ಹೈಯರ್ ಎನರ್ಜಿ, ಸುಪೀರಿಯರ್ ಎನರ್ಜಿ, ಇನ್ಫೀರಿಯರ್ ಎನರ್ಜಿ. ಸೊ ನಾವು ಜೀವಾತ್ಮ ಸುಪೀರಿಯರ್ ಎನರ್ಜಿ ಕೃಷ್ಣನಿಗೆ. ಈ ಭೌತಿಕ ಶಕ್ತಿ ಆಕ್ಚುಲಿ ಇನ್ಫೀರಿಯರ್ ಎನರ್ಜಿ. ಆದರೆ ಇದನ್ನು ಕಾರ್ಯನಿರ್ವಹಿಸ್ತಾ ಇರೋ ಮಾಯಾದೇವಿ ಭಗವಂತನ ಬಹಿರಂಗ ಶಕ್ತಿ. ಮತ್ತೆ ಅವರು ಎಷ್ಟು ಪ್ರಬಲವಾದವರು, ನಾವು ಈಗ ಆ ಕೆಳಮಟ್ಟದ ಶಕ್ತಿಗೆ ಗುರಿಯಾಗಿದ್ದೇವೆ. ನಾವು ಇದಕ್ಕೆ ಗುರುತು, ನಮ್ಮ ಚಟುವಟಿಕೆಗಳು, ಅದರ ಪ್ರಭಾವ, 3 ಗುಣಗಳು. ಸೊ ನಾವೀಗ ಮಾಡ್ತೇವೆ. ಸೊ ಯಾಕೆ ನಾವು ಉನ್ನತ ಶಕ್ತಿ, ಅವರು ಯಾಕೆ ಕೆಳಮಟ್ಟದ ಶಕ್ತಿ? ಯಾಕೆಂದ್ರೆ ನಮ್ಮದು ಪ್ರಜ್ಞೆ ಇದೆ. ಕೆಳಮಟ್ಟ ಶಕ್ತಿ ಈ ಭೌತಿಕ ವಸ್ತುಗಳಲ್ಲಿ ಪ್ರಜ್ಞೆ ಇಲ್ಲ. ಹಾಗಾಗಿ ನಮಗೆ ಕೃಷ್ಣ ಉನ್ನತ ಶಕ್ತಿ ಅಂತ ಹೇಳೋದು. ಈ ಜಡ ಪ್ರಕೃತಿಯನ್ನು ಕೆಳಮಟ್ಟದ ಶಕ್ತಿ ಅಂತ. ಆದರೆ ಕಾರ್ಯ ನಿರ್ವಹಣೆ ಮಾಡ್ತಾ ಇರೋದು ಈ ಕೆಳ ಶಕ್ತಿಗೆ ಅಧಿಕಾರಿ ಮಾಯಾದೇವಿ ಇದ್ದಾರೆ. ದುರ್ಗಾ ಅಂದ್ರೆ ಅವ್ರನ್ನ ಜಯಿಸಕ್ ಆಗೋದಿಲ್ಲ, ಅವರನ್ನು ಪಾರ್ ಮಾಡಕ್ ಆಗೋದಿಲ್ಲ. ದುರ್ಗಾ ಫೋರ್ಟ್, ಕೋಟೆನ ಹಿಂದೆ ತುಂಬಾ ಗಟ್ಟಿಯಾಗಿ ಮಾಡ್ತಾ ಇದ್ರು ರಾಜರು. ಅದು ತುಂಬಾ ಕೃಷ್ಣನು ಕೂಡ ಹೋಗ್ತಾರಲ್ಲ, 16,108 ಜನ ರಾಜಕುಮಾರಿಗಳನ್ನ ಬಿಡಿಸಕ್ಕೆ ನರಕಾಸುರನ ಇದಕ್ಕೆ ಹೋಗ್ತಾರೆ. ಹೋದಾಗ ಕೋಟೆ ಎಷ್ಟೋ ಲೇಯರ್ಸ್ ಇರ್ತದೆ, ತುಂಬಾ ಇದಾದದ್ದು. ಮತ್ತೆ ಆ ಕೋಟೆಗಳ ಸುತ್ತು ಎಲ್ಲ ಎಲೆಕ್ಟ್ರಿಕ್ ಫೈರಿಂಗ್. ಈಗ ನಮ್ಗೆ ಎಲೆಕ್ಟ್ರಿಸಿಟಿ ನಾವು ಇವಾಗ ಕಂಡಿದ್ದು ಅಂತಲ್ಲ, ಇದೆಲ್ಲ ಮೊದಲಿಂದ ಇದೆ. ಇದು ಎಲ್ಲ ಫುಲ್ ಎಲೆಕ್ಟ್ರಿಕ್ ಶಾಕ್ ಕೊಡೋ ಥರದ್ದು. ಅದೆಲ್ಲ ಫೆನ್ಸಿಂಗ್ ಎಲ್ಲ ಇತ್ತು ಅಲ್ಲಿ. ಮತ್ತೆ ಎಲ್ಲ ಎಂತೆಂಥ ಜಲಚರಗಳು ಎಲ್ಲ ಕೋಟೆಗೆ ಸುತ್ತು ಇದ್ದದ್ದು, ಮೊಸಳೆಗಳು, ಇದು ಅದು ಎಲ್ಲ. ಮತ್ತೆ ಯಾರ್ಯಾರೋ ಅಸುರರು ಅವರನ್ನು ರಕ್ಷಿಸ್ತಾ ಇದ್ರು. ಕೃಷ್ಣ ತನ್ನ ಗದೆಯಿಂದ ಆ ಕೋಟೆಯನ್ನ ಹೋಗಿ. ಎನಿವೆ, ಇದು ಕೋಟೆ, ಇದು ದುರ್ಗಾ ಅಂದ್ರೆ ಕೋಟೆ. ಹಾಗೆ ನಮಗೆ ಈ ಭೌತಿಕ ಜಗತ್ತು ದೊಡ್ಡ ಕೋಟೆ. ಕಾರ್ಯಕಾರಣ ಎಲ್ಲಿ ಶುರು ಆಗುತ್ತೆ, ಎಲ್ಲಿ ಮುಕ್ತಾಯವಾಗುತ್ತೆ, ಯಾಕೆ ಹೀಗಾಗ್ತಾ ಇದೆ, ಯಾಕೆ ನನಗೆ ಮಾಯೆ ಇಷ್ಟು ಹಿಡಿತದೆ ನನ್ನ ಇಟ್ಕೊಂಡಿದೆ. ಸೊ ಇದು ದುರ್ವಿಭಾಗ. ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಜಯಿಸೋದು ಬಿಡಿ, ಜಯಿಸೋದು ಮತ್ತೆ ಅರ್ಥ ಮಾಡ್ಕೊಳ್ಳೋದು. ನಾವು ಅರ್ಥ ಮಾಡ್ಕೊಂಡು ಜಯಿಸ್ಬಿಡ್ಬೋದು. ಈಗ ಅರ್ಥ ಆಗ್ತಾ ಇಲ್ಲ. ಇದು ಸನ್ನಿವೇಶವಾಗಿ ಉದಾಹರಣೆಯಾಗಿ ಹೇಳ್ತಾರೆ, ಸ್ಟೋರಿ ಹೇಳ್ತಾರೆ. ಯಾರ್ದು? ನಾರದ ಮುನಿದೆ ಹೇಳ್ತಾರೆ. ನಾರದ ಮುನಿ ಕೂಡ ಒಂದ್ಸಲ ಕೃಷ್ಣನಿಗೆ ಕೇಳೋದು. ನಾರದ ಮುನಿ ಮುಕ್ತ ಪುರುಷ, ಈಗ ಆಚಾರ್ಯರು. ಆದರೆ ಒಂದು ಲೀಲೆ, ಕೃಷ್ಣನ ಲೀಲೆ. ಸೊ ಅವರು ಕೃಷ್ಣನಿಗೆ, ಕೃಷ್ಣ ಏನು ನಿನ್ನ ಮಾಯೆ? ಸೊ ನಾರದರು ಕೇಳಿದಾಗ ಕೃಷ್ಣ, ನನ್ನ ಮಾಯೆ ಇದನ್ನು ತಿಳ್ಕೊಳ್ಬೇಕು, ಏನು ನನ್ನ ಮಾಯೆ ಗೊತ್ತು ನಾರದರಿಗೆ. ಬಟ್ ಏನಿವೆ ಒಂದು ಲೀಲೆ. ಕೃಷ್ಣ, ಆಯ್ತು ನಾನು ಹೇಳ್ತೇನೆ, ಏನು ನಾ ಮಾಯೆ, ಸ್ವಲ್ಪ ನೀರು ತಗೊಂಡ್ ಬಾ, ಒಂದು ಗ್ಲಾಸ್ ನೀರು. ನಾರದರು ಆಯ್ತು, ಕೃಷ್ಣನ ಆದೇಶ, ಕೃಷ್ಣ ಸೇವಕ ಕೃಷ್ಣನಿಗೆ ಕರ್ಕೊಳ್ಬೇಕು. ಹೋಗ್ತಾರೆ. ಎಲ್ಲೋ ಅಲ್ಲಿ ಒಂದು ಸಡನ್ ಆಗಿ ಕೃಷ್ಣನ ಸೃಷ್ಟಿ ಜಗತ್ತು, ಅಲ್ಲೊಂದು ಮನೆ ಇದೆ. ಸೊ ನಾರದರು ಮನೆಗೆ ಬಾಗಿಲು ಟಾಕ್ ಟಾಕ್ ಟಾಕ್, ಬಾಗಿಲು ತಟ್ಟಿದ ತಕ್ಷಣ ಒಂದು ಸುಂದರ ಸ್ತ್ರೀ. ಸೊ ನಾರದರು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವ್ರ ಈ ತರ ಮೋಹಗೊಳ್ಳೋದಿಲ್ಲ ನಮ್ಮ ರೀತಿಯಲ್ಲಿ. ನಾವಾಗಲೇ ಕೇಳ್ತೀವಲ್ಲ, ಪ್ರಹ್ಲಾದ್ ಮಹಾರಾಜರ ಲೀಲೆಯಲ್ಲಿ ಅವರ ತಾಯಿ, ಯಾರು ಅವ್ರ ತಾಯಿ? ಕಯಾದು, ತುಂಬಾ ಸುಂದರ ಸ್ತ್ರೀ. ಅವರು ಹಿರಣ್ಯಕಶಿಪು ಸಾಮಾನ್ಯ ಭೌತಿಕ ವ್ಯಕ್ತಿ ಅಲ್ಲ, ಎಲ್ಲ ದೇವತೆಗಳನ್ನ ಪರಾಕ್ರಮಿಸಿದ್ರು. ಸೊ ಅವರು ಎಂತ ಹೆಂಡತಿಯನ್ನು, ಎಂತ ರಾಣಿಯನ್ನು ಇಟ್ಕೊಂಡಿರ್ಬೋದು, ಡೆಫಿನೆಟ್ಲಿ ಅಪ್ಸರೆ. ಸೊ ಆದ್ರೆ ಹೇಳ್ತಾರೆ, ಅವರನ್ನು ಕೂಡ ಅವರು ಪ್ರಹ್ಲಾದ್ ಮಹಾರಾಜರ ರಕ್ಷಣೆಗೋಸ್ಕರ ಅವರು ರಕ್ಷಣೆ ಕೊಟ್ಟರು. ಸೊ ನಾರದ ಮುನಿ ಸಾಮಾನ್ಯ ವ್ಯಕ್ತಿ. ಬಟ್ ಏನಿದೆ, ನಮಗೆ ಪಾಠವಾಗಿ ಈ ಲೀಲೆ, ಒಂದು ಕತೆ ಸನ್ನಿವೇಶ ಬರೋದು, ನಾರದರು ಅವರು ಎಲ್ಲೋ ಆ ಒಂದು ಮೋಹಿತರಾದ್ರು. ಮತ್ತೆ ನಾರದರು ಮರ್ತೋಗ್ಬಿಟ್ರು. ನೋಡಿದ್ದು ಇದು ಆಕರ್ಷಣೆಗೆ ಕೃಷ್ಣ ನೀರು ಹೇಳಿದ್ರು, ಕೃಷ್ಣ ಹರಿದು ತರಬೇಕು, ಕೃಷ್ಣ ನೆನಪಿಲ್ಲ ಅವ್ರಿಗೆ. ಸೊ ಗರಗಾದ್ರು. ಸೊ ತಕ್ಷಣವೇ ಅವರ ಹೆಣ್ಣು, ಅವರ ತಂದೆ ಬಂದರು. ನಾರದರು ತುಂಬಾ ದೊಡ್ಡ ವ್ಯಕ್ತಿಗಳು, ಮಹಾತ್ಮರು, ನಮ್ಮ
ಮನೆಗೆ ಬಂದಿದ್ದೀರಾ ನೀವು, ಬನ್ನಿ, ನಾನು ಹೇಗೆ ನಿಮಗೆ ಸೇವೆ ಮಾಡ್ಬೋದು. ಸೊ ನಂತರ ಅವರು ನಿಮ್ಮ ಮಗಳನ್ನು ನನಗೆ ನನ್ನೊಟ್ಟಿಗೆ ಮದುವೆ ಮಾಡಿಕೊಡಿ. ಸೊ ಆಯ್ತು, ನಾರದರು ಅವರು ಅದನ್ನು ಒಪ್ಕೊಂಡು ಮಾಡಿದ್ರು. ಆಯ್ತು. ಸೊ ನಾರದರು ಅಲ್ಲೇ ಉಳಿದ್ರು. ನಂತರ ಹೇಳ್ತಾರೆ, ಯಾರು ಹೆಣ್ಣಿಂದ ನಾರದರಿಗೆ ಮೊದಲ ಮಗ, ಮಗು, ಎರಡನೇ ಮಗು, ಮೂರನೇ ಮಗು. ಸ್ವಲ್ಪ ಸಮಯ ಆಗೋಯ್ತು. ನಾರದರು ಸಂಪೂರ್ಣ ಮರ್ತೇ ಹೋಗ್ಬಿಟ್ಟಿದ್ದಾರೆ, ಸಂಪೂರ್ಣ. ಸೊ ಒಂದು ದಿವಸ ಜೋರ್ ಪ್ರವಾಹ, ಇವಾಗ ಬರ್ತಾ ಇದೆ, ಒಂದ್ಸಲ ಮಳೆ ಕೇಳ್ತೀವಲ್ಲ ನಾವು, ಇಷ್ಟು ಪ್ರವಾಹ ಬರುತ್ತೆ ಕೇರಳದಲ್ಲಿ, ಅಲ್ಲಿ ವಾಯನಾಡಲ್ಲೆಲ್ಲ, ಇಲ್ಲಿ ಲ್ಯಾಂಡ್ ಸ್ಲೈಡ್ ಎಲ್ಲ ಆಗುತ್ತೆ. ಸೊ ಯಾವ್ಯಾವ ರೀತಿ ಆಗುತ್ತೆ ಪ್ರವಾಹ, ಆ ರೀತಿ ಯಾವುದೋ ಒಂದು ಪ್ರವಾಹ ಬಂತು. ಸೊ ನಾರದರು ಇರೋ ಸ್ಥಳದಲ್ಲಿ ಎಲ್ಲ ನೀರು ಲೆವೆಲ್ ಹೆಚ್ಚುತ್ತಾ ಇದೆ, ನೀರಿನ ಮಟ್ಟ ಹೆಚ್ಚು 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 ಹೆಚ್ಚು. ಅವ್ರ ಮನೆ ಮೇಲೆಲ್ಲ ಹೋಗಿ ಅಂತ ಇದ್ರಲ್ಲಿ ರೂಫಲ್ಲಿ ಅಲ್ಲಿ ಇದು ಮಾಡ್ತಾ ಇದ್ದಾರೆ. ಸೊ ನಾವು ಕೇಳ್ತೀವಲ್ಲ ವಾಯನಾಡಲ್ಲಿ ಸ್ವಲ್ಪ ಜನ ಎಲ್ಲ ಕಾಲ್ ಮಾಡ್ತಾ ಇರಂತೆ, ಕಾಲ್ ಮಾಡಿ ಮೆಸೇಜ್ ಕಳಿಸಿದ್ದಾರೆ ಪಾಪ, ಬಂದು ಬಿಡುಗಡೆ ಮಾಡಿ, ರಕ್ಷಣೆ ಮಾಡಿ. ಆದರೆ ರಕ್ಷಣಾ ಬರೋ ಅಷ್ಟರಲ್ಲಿ ಆಯ್ತು, ಫಿನಿಶ್. ಆ ನೀರು ಬಂದು ಅವ್ರನ್ನ ಏನಿವೆ. ಪ್ರವಾಹ ಇದು ಯಾವಾಗ ಎಲ್ಲಿ ಹೇಗಾಗುತ್ತೆ ಗೊತ್ತಿಲ್ಲ, ನಮ್ಮ ಕೈಯಲ್ಲಿಲ್ಲ ಈ ಪ್ರಕೃತಿಯ ವಿಕೋಪಗಳು. ಸೊ ನಾರದರು ಈ ರೀತಿಯ ಒಂದು ಸನ್ನಿವೇಶದಲ್ಲಿ ಅವರ ಮಕ್ಕಳು, ಅವರ ಹೆಂಡತಿ, ಅವ್ರನ್ನ ಈಗೋ ಇಟ್ಕೊಂಡಿದ್ದಾರೆ. ಎಲ್ಲ ಹೋಯ್ತು, ಅವರೆಲ್ಲ ಮನೆ ಹೋಯ್ತು, ಅವ್ರದ್ದೆಲ್ಲ ಆಸ್ತಿ ಹೋಯ್ತು, ಎಲ್ಲ ಫಿನಿಶ್, ಎಲ್ಲ ಕೊಚ್ಚಿ ಹೋಯ್ತು. ಕೊನೆಗೆ ಅಟ್ಲೀಸ್ಟ್ ನಮಗೆ ಆ ಥರ ಆದಾಗ ನಾವಾದರೂ ಉಳಿಯೋಣಪ್ಪ, ನಾವಾದರೂ ಬದುಕೋಣ ಅಂತ ಜೀವ. ಸೊ ಮಕ್ಕಳು ಒಬ್ಬರು ಇಟ್ಕೊಂಡಿದ್ದಾರೆ. ಆ ಪ್ರವಾಹದಲ್ಲಿ ಒಂದೊಂದು ಮಗುನೂ ಹೋಗ್ತಾ ಇದೆ. ಕೊನೆಗೆ ಅವ್ರ ಹೆಂಡತಿ ಅವರು ಕೂಡ ಹೋಗ್ತಾರೆ. ನಂತರ ನಾರದರು ಅದು ಹೇಗೋ ನಾರದರು ಅಲ್ಲಿ ಬಚಾವಾಗ್ತಾರೆ. ಬಚಾವಾಗಿ ಹೇಳ್ತಾರೆ, ನಾರದರು ನೀರೆಲ್ಲ ಕೆಳಗಿಳಿದ ಮೇಲೆ ಒಂದು ಬಂಡೆ ಮೇಲೆ ಬಂದು ತಲೆ ಮೇಲೆ, ಏನಾಯ್ತು, ಯಾಕಾಯ್ತು ಹೀಗೆ? ಸೊ ಕೃಷ್ಣನ ಹಿಂದೆ ಬಂದು ಅವ್ರ ಬೆನ್ನಲ್ಲಿ ಹೇಳ್ತಾರೆ, ಕೃಷ್ಣ. ನಾರದರು, ಓ ಕೃಷ್ಣ. ಸೊ ಹೇಳ್ತಾರೆ, ಹೀಗೆ ಆಕ್ಚುಲಿ ನಮ್ಮ ಸ್ಥಿತಿ ಕೂಡ. ಹೇಳ್ತಾರೆ, ಕೃಷ್ಣನು ನಮಗೆ, ನಿತ್ಯವಾಗಿ ನಾವು ಕೃಷ್ಣನ ಸೇವಕರು, ವೈಕುಂಠ ಲೋಕದಲ್ಲಿ, ಗೋಲೋಕದಲ್ಲಿ. ನಾವು ಕೃಷ್ಣನನ್ನು ಮರ್ತೋಗ್ಬಿಟ್ಟಿದ್ದೇವೆ, ನಮ್ಮ ಸೇವೆಯನ್ನು ಮರ್ತೋಗ್ಬಿಟ್ಟಿದ್ದೇವೆ, ಕೃಷ್ಣನಿಗೆ ನಮ್ಮ ಸಂಬಂಧವನ್ನು ಮರ್ತೋಗ್ಬಿಟ್ಟಿದ್ದೇವೆ. ನಮ್ಗೆ ಏನು ಗೊತ್ತಿಲ್ಲ. ಇಲ್ಲಿ ಬಂದು ಇಲ್ಲಿ ನಾವು ಹೇಗೆ ನಾರದರ ಸನ್ನಿವೇಶ ಕೃಷ್ಣ ತೋರಿಸಿದ್ದು, ಓ ನನ್ನ ಈ ಕರ್ತವ್ಯ, ನನ್ನ ಇವರಿದ್ದಾರೆ, ಹೆಂಡತಿ ಇದ್ದಾರೆ, ನನ್ನ ಮಕ್ಕಳಿದ್ದಾರೆ, ನನ್ನ ಜಾಬ್ ಇದೆ, ನನ್ನ ಆಫೀಸ್ ಇದೆ, ನಾನು ಈ ದೇಶವನ್ನು ರಕ್ಷಣೆ ಮಾಡಬೇಕು, ನಾನು ಈ ಥರ ನಾವು ಮಿಥ್ಯಾ ಕರ್ತವ್ಯಗಳಲ್ಲಿ ನಾವಿಲ್ಲಿ ಮಾಯಾ ಪ್ರಭಾವ. ಇಷ್ಟು ಸುಲಭ ಅಲ್ಲ ಈ ಮಾಯೆ ಇದನ್ನ ಅರ್ಥ ಮಾಡ್ಕೊಳ್ಳೋದೇ ಸುಲಭ ಅಲ್ಲ, ಇನ್ನು ಜಯಿಸೋದಿಲ್ಲ ಬಂತು ನಾವು. ಸೊ ದೈವೀ ಏಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಸೊ ಕೃಷ್ಣನೇ, ಭಗವಂತನೇ ಹೇಳ್ತಾರೆ. ಹೇಗೆ ಅಂದರೆ, ಈ ಉದಾಹರಣೆ ಚೆನ್ನಾಗಿ ಕೊಡೋದು, ನಾನು ಇದ್ದೇನೆ, ನಾನು ವ್ಯಕ್ತಿ, ನನಗೆ ಒಂದು ಸರಪಳಿ, ಒಂದು ಚೈನ್. ಆ್ಯಕ್ಚುಲಿ ಸರಪಳಿ ಏನಿಲ್ಲ, ಅದು ಭೌತಿಕ ವಸ್ತು, ಅದು ಕಬ್ಬಿಣದ ಇದಾಗಿರ್ಬೋದು, ಇನ್ನೊಂದಾಗಿರ್ಬೋದು. ನಾನು ಅದನ್ನು ಬೇಕಾದರೆ ನಾನು ಒಂದು ಹ್ಯಾಮರ್ ಒಂದು ಇಟ್ಕೊಂಡು ಅದನ್ನು ಸುತ್ತಿ ಇಟ್ಕೊಂಡು ಅದನ್ನು ತುಂಡು ಮಾಡ್ಬೋದು. ನನಗೆ ಅಸಾಧ್ಯ ಕೆಲಸ ಏನಾಗಲ್ಲ. ಆದರೆ ಇಲ್ಲಾಂದ್ರೆ ಸರಪಳಿ ಬೇಡ, ಇದು ಒಂದು ಇನ್ನ ಚಿಕ್ಕ ಇಟ್ಕೊಳ್ಳಿ, ಏನೋ ದಾರ, ಒಂದ್ಸಲ ಹಗ್ಗಗಳನ್ನ ಒಂದು ಇದು 2 3 ಅಂತ ನೀವು ಅದು ಸಿಂಗಲ್ ಆಗಿದ್ರೆ ಅದೇನು ಶಕ್ತಿ ಇಲ್ಲ. ಆದರೆ 1 2 3 ಸ್ವಲ್ಪ ಟ್ವಿಸ್ಟ್ ಮಾಡ್ತಾ ಹೋಗಿ, ಮತ್ತೆ ಆ ಹಗ್ಗವನ್ನು ಒಬ್ಬ ಬಲಿಷ್ಠವಾದ ವ್ಯಕ್ತಿ, ನನಗಿಂತ ಬಲಿಷ್ಠವಾದ ವ್ಯಕ್ತಿ ಬಂದು ಅದನ್ನು ನನ್ನ ಕೈ ಕಟ್ಬಿಟ್ರೆ ಆಯ್ತು, ನನಗೇನು ಮಾಡೋಕ್ಕಾಗಲ್ಲ. ಕೈ ಕಾಲುಗಳನ್ನು ಕಟ್ಬಿಟ್ರೆ ಅವನು, ನಾನು ಬದ್ಧನಾಗಿದ್ದೇನೆ. ಆ್ಯಕ್ಚುಲಿ ನನಗೆ ಆಗ ಆ ಹಗ್ಗಕ್ಕಿಂತ ಶಕ್ತಿ ಇದೆ ನನಗೆ, ಆದರೆ ಅದನ್ನು ಕಟ್ಟಿದ ಯಾರು, ಅದನ್ನು ನನಗಿಂತ ಬಲವಾದ ಒಂದು ವ್ಯಕ್ತಿ. ಸೊ ಹಾಗೆ ನಮಗೆ ಈ 3 ಗುಣಗಳು, ಆ್ಯಕ್ಚುಲಿ ಇದಕ್ಕೆ ಶಕ್ತಿ ಇಲ್ಲ. ನಾವು ಇದರಿಂದ ಗುಣಾತೀತರು. ಆದರೆ ಇದನ್ನು ಕಟ್ಟಿದ ಯಾರು? ಇದನ್ನು ಕೃಷ್ಣನ ಆದೇಶದಿಂದ ಮಾಯಾದೇವಿ ನಮ್ಮನ್ನು ಹಿಡಿತದಲ್ಲಿ ಇಟ್ಕೊಂಡಿದೆ. ಪೊಲೀಸ್ ಏನು ಹೇಳ್ತಾರೆ, ಉದಾಹರಣೆ ಪೊಲೀಸ್. ಸೊ ಪೊಲೀಸು ಅವರು ಯಾಕೆ ಅವರು ಒಬ್ಬರನ್ನ ಇಟ್ಕೊಳ್ತಾರೆ, ತೊಂದರೆ ಕೊಡ್ತಾರೆ? ಯಾಕಂದರೆ ಅವ್ರು ಏನೋ ಮಾಡಿದ್ದಾರೆ. ಆ ವ್ಯಕ್ತಿ, ಆ ಕೈದಿ ಏನೋ ಒಂದು ಕಳ್ಳತನ ಮಾಡಿದ್ದಾರೆ, ಇಲ್ಲ ಅಂದರೆ ಒಂದು ಮೋಸ ಮಾಡಿದ್ದಾರೆ, ಯಾರಿಗೂ ಏನೋ ತಪ್ಪು ಮಾಡಿದ್ದಾರೆ. ಆದ್ದರಿಂದ ಅವ್ರನ್ನ ಪೊಲೀಸರು ತೊಂದರೆ ಕೊಡ್ತಾರೆ. ಅವ್ರ ಎನ್ಕ್ವೈರಿ, ಕೇಸ್ ಹಾಕ್ತಾರೆ, ಸಮನ್ಸ್ ಕೊಡ್ತಾರೆ, ಇಲ್ಲಾಂದ್ರೆ ಇನ್ನೂ ತುಂಬ ತೀವ್ರ ಇದಾದರೆ ಹೋಗಿ ಅರೆಸ್ಟ್ ಮಾಡಿಬಿಡ್ತಾರೆ, ಅರೆಸ್ಟ್ ವಾರೆಂಟ್ ಇಟ್ಕೊಂಡು ಮಾಡ್ತಾರೆ. ಆಮೇಲೆ ಇನ್ನೂ ತುಂಬ ಏನಾದರೆ ಅಲ್ಲಿ ಒಂದು ಪೆಟ್ಟು ಕೊಟ್ಟು ಏನೋ ಮಾಡ್ತಾರೆ.
ಇಲ್ಲ ಸತ್ಯ ಹೇಳ್ತಾ ಇರಂದ್ರೆ ಅವ್ರು ಏನೋ ಬೇರೆ ಬೇರೆ ವಿಧಾನಗಳು ಉಪಯೋಗಿಸಿ ಸತ್ಯ ಅವ್ರು ಹೇಳೋ ರೀತಿಯಲ್ಲಿ ಮಾಡ್ತಾರೆ. ಯಾಕೆ ಪೊಲೀಸ್ ಇಷ್ಟು ರೀತಿ ಮಾಡ್ತಾ ಇದ್ದಾರೆ? ಸೊ ಪೊಲೀಸ್ ಮಾಡ್ತಾ ಇರೋದು ಅವ್ರನ್ನ ಸರಿಯಾದ ರೀತಿಯಲ್ಲಿ ತರಲಿಕ್ಕೆ. ಸೊ ಹಾಗೆ ಮಾಯಾದೇವಿ ನಮಗೆ ಈ ತರ ಇದು ಕೊಡ್ತಾ ಇರೋದು, ಶಿಕ್ಷೆ ಕೊಡ್ತಾ ಇರೋದು ನಮ್ಮನ್ನು ತಿದ್ದಲಿಕ್ಕೆ. ಥ್ಯಾಂಕ್ಲೆಸ್ ಜಾಬ್ ಅಂತ ಹೇಳ್ತಾರೆ. ಸೊ ಪೊಲೀಸು ಕೂಡ ಗೌರ್ಮೆಂಟ್ ಡಿಪಾರ್ಟ್ಮೆಂಟೇ. ಹೇಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದೆ, ಇನ್ನೊಂದು ಡಿಪಾರ್ಟ್ಮೆಂಟ್ ಇದೆ, ಅದೆಲ್ಲ ಜ್ಞಾನವನ್ನು ಕೊಡುತ್ತೆ. ಇನ್ನು ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ ಎಲ್ಲ, ಅದೇ ರೀತಿಯಲ್ಲಿ ಪೊಲೀಸು ಒಂದು ಡಿಪಾರ್ಟ್ಮೆಂಟ್. ಸೊ ಮಾಯಾದೇವಿ ಈ ಭೌತಿಕ ಜಗತ್ತು ನಮಗೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್, ಈ ಇಲಾಖೆಯಲ್ಲಿ ನಾವು ಹಿಡಿತದಲ್ಲಿದ್ದೇವೆ. ಸೊ ನಾವು ಯಾವಾಗ ಕೃಷ್ಣನು ನಮಗೆ ಆಶ್ರಯ, ಕೃಷ್ಣನ ಆಶ್ರಯ ನಾವು ಈ ಶರಣಾಗತಿ ವಿಧಾನವನ್ನು ಆರಂಭಿಸಿ ನಾವು ಮತ್ತೆ ಕೃಷ್ಣನ ಕೃಪೆ ಸಿಕ್ಕಿದ್ರೆ ನಮಗೆ, ಆಗ ಈ ಮಾಯೆಯಿಂದ ನಾವು ಹೊರಗೆ. ಸೊ ಅಷ್ಟು ಸುಲಭ ಇಲ್ಲ ಇದು. ಎಷ್ಟುವರೆಗೂ ನಾವು ಈ ರೀತಿ ಆಲೋಚನೆ, ನಾನು ಭಗವಂತನು ಒಂದೇ, ಅದು ಹೇಳ್ತಾರೆ ದಟ್ ಇಸ್ ದ ಲಾಸ್ಟ್ ಸ್ನೇರ್ ಆಫ್ ಮಾಯಾ. ಮಾಯೆಯ ಕೊನೆಯ ವೆಪನ್ ಅಂತ. ಸೊ ಎಷ್ಟೋ ತಪಸ್ಸೆ ಮಾಡಿ ಕೂಡ ಯಾರಾದರೂ ಸಪೋಸ್ ತುಂಬ ಇಂದ್ರಿಯಗಳ ನಿಗ್ರಹ ಅವರ ಪ್ರಯತ್ನದಿಂದ ಜ್ಞಾನದಿಂದ ಎಲ್ಲ ಮಾಡಿದ್ರು, ಕೊನೆಗೆ ಅವರು ನಾನು ದೇವರಾಗ್ಬಿಟ್ಟೆ, ನಾನು ಮುಕ್ತಿ ಅಂದ್ರೆ ನಾನು ದೇವರೊಂದೇ ಐಕ್ಯ, ಸೊ ಐಕ್ಯನಾಗ್ಬಿಟ್ಟೆ ಭಗವಂತ, ಈ ರೀತಿ ಅವ್ರು ಯೋಚನೆ ಮಾಡಿದ್ರೆ ಅದು ಲಾಸ್ಟ್ ಮಾಯೆ ಆಗಿದೆ. ಇನ್ನು ಮತ್ತೆ ನಾನು ಹಿಡಿತೀನಿ ನಾನು ಕೊನೆಗೆ ಮತ್ತೆ ಇಲ್ಲ ಕೊನೆಯಲ್ಲಿ. ಸೊ ಬಿಡುಗಡೆ ಅಲ್ಲ, ಅದು ಕೂಡ ಮಾಯೆಯ ಹಿಡಿತಾನೆ. ಅಲ್ಲಿಂದ ಪತನ ಆಗುತ್ತೆ. ಆರೂಹ್ಯ ಕೃಚ್ಛ್ರೇಣ ಪರಂ ಪದಂ ಪತಂತಿಯದ ಅನಾಗತ ಯುಷ್ಮದಂಗ್ರಯ ಎನ್ನೇ ಅರವಿಂದಾಕ್ಷಿ ವಿಮುಕ್ತಮಾನ್ ಸ್ವಯಿ ಅಸ್ತಭಾವ ಅವಿಶುದ್ಧ ಬುದ್ಧಯ. ಸೊ ಆ ಹಿಡಿತ ಅಲ್ಲೂ ಕೂಡ ಭಾಗವತ ಹೇಳೋದು ಆ ರೀತಿ ಆಲೋಚನೆಯಲ್ಲಿ ಯಾರಾದರೂ ಸಾಯುಜ್ಯ ಮುಕ್ತಿಯ ಸ್ಥಿತಿ, ಸಾಯುಜ್ಯ ನಾನು ಒಂದಾಗ್ಬಿಟ್ಟೆ ಅಂತ ಭಾವಿಸಿದ್ರು ಕೂಡ ಅದು 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 ಶಾಶ್ವತ ಸ್ಥಿತಿಯಲ್ಲ, ಅಲ್ಲಿ ಪತನಗೊಳ್ತಾರೆ. ಅದು ಕೂಡ ಅವ್ರ ಮಾಯೆಯನ್ನ ಜಯಿಸಿಲ್ಲ. ಮಾಯೆಯನ್ನು ಜಯಿಸೋದಂದ್ರೆ ನಾವು ಕೃಷ್ಣನ ಅಂಶ, ಕೃಷ್ಣ ನಿತ್ಯ ಸೇವಕ, ಜೀವೇರ ಸ್ವರೂಪ ಹೋಯ್ ನಿತ್ಯ ಕೃಷ್ಣದಾಸ್. ಜೀವೇರ ನಮ್ಮ ಸ್ವರೂಪ, ಇಲ್ಲಿ ಸ್ವರೂಪ ಅವತಿಷ್ಠತೆ ಅಂತ ಹೇಳ್ತಾರೆ. ಏನಿದು ಸ್ವರೂಪ? ಈ ಸ್ವರೂಪ ಅಂದ್ರೆ ನಿತ್ಯ ಕೃಷ್ಣದಾಸ್, ನಾನು ಕೃಷ್ಣನ ನಿತ್ಯ ಸೇವಕ, ನನ್ನ ಗುರುತು ಅಷ್ಟೇ, ಇನ್ನೇನೂ ಇಲ್ಲ, ನಾನು ಕೃಷ್ಣನ ದಾಸ. ಸೊ ಕೃಷ್ಣನ ದಾಸ, ಕೃಷ್ಣ ಸಂಬಂಧದಲ್ಲಿ ನಾವು ಎಲ್ಲ ಭಕ್ತರ ದಾಸಗಳು. ಸೊ ಇದು ನಮ್ಮ ಗುರುತು, ನಮ್ಮ ಇದೆ, ಇನ್ನೇನು ನಮ್ದು ಗುರುತಿಲ್ಲ ನಮ್ದು ಬೇರೆ. ಸೊ ಅಲ್ಲಿಂದ ನಮ್ಮದು ನಿಜವಾದ ಮುಕ್ತಿಯ ಚಟುವಟಿಕೆಗಳು ಪ್ರಾರಂಭ ಆಗುತ್ತೆ. ಸೊ ಚೆನ್ನಾಗಿ ಉದಾಹರಣೆ ಕೊಡ್ತಾರೆ ಅದಕ್ಕೂ ಕೂಡ. ಇದು ಮುಕ್ತಿ ಆದ್ಮೇಲೆ ಅದೇ ಈಗ ಸುಮ್ಮನೆ ನಿರ್ಜೀವರಾಗ್ಬಿಟ್ರಿ ಅಂತಲ್ಲ. ಈಗ ಒಂಥರ ನಮಗೆ ಭೌತಿಕ ಅನುಭವ ಇರೋದ್ರಿಂದ ಅನ್ಸುತ್ತೆ, ಅಯ್ಯೋ ಇಂದ್ರಿಯ ವಸ್ತುಗಳು, ಇಂದ್ರಿಯ ವಿಷಯಗಳು ಇದು ನಮ್ಮನ್ನು ಬದ್ಧವಾಗಿ ಮಾಡ್ಬಿಟ್ಟಿದೆ ಅಲ್ಲ, ನನಗೆ ಇಷ್ಟು ತೊಂದರೆ ಅಲ್ಲ. ಮುಕ್ತ ಸ್ಥಿತಿಯಲ್ಲಿ ಇದು ಯಾವುದೂ ಇಲ್ವೇನೋ ಅನ್ಸುತ್ತೆ. ಇದು ಉದಾಹರಣೆ ಕೊಡ್ತಾರಲ್ವ, ಅದು ಯಾರಾದರೂ ಒಂದು ಅದೇ ರೋಗ ಬಂದಾಗ, ಸಪೋಸ್ ಪರ್ಟಿಕ್ಯುಲರ್ ಜಾಂಡಿಸ್ ಏನೋ ಬಂದಾಗ, ಆಗ ಎಲ್ಲವೂ ಕೂಡ ಕೈಯಾಗಿ ಅನಿಸ್ತದೆ. ಆದರೆ ಅಲ್ಲಿ ಹೇಳ್ತಾರೆ, ಇಲ್ಲ ನೀವು ಸ್ವಲ್ಪ ಶುಗರ್ ಕೇನ್ ಕಬ್ಬಿನ ಹಾಲು ಇದು ತಗೊಳ್ಳಿ, ಅದರಿಂದ ನಿಮಗೆ ಗುಣ ಆಗುತ್ತೆ. ಸೊ ಅದು ನಾವು ಆ ಶುಗರ್ ಕೇನ್ ಕಬ್ಬಿನ ಹಾಲು ನಾವು ರೋಗ ಸ್ಥಿತಿಯಲ್ಲಿ ಇದ್ದಾಗ ಕಾಮಾಲೆ ಹೇಳ್ತಾರೆ, ಅದಕ್ಕೆ ಜಾಂಡಿಸ್ ಕಾಮಾಲೆ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಎಲ್ಲ ಕೈಯಾಗಿ ಕಾಣಿಸುತ್ತೆ. ಆದರೆ ಅದು ಗುಣ ಆದ್ಮೇಲೆ ಇದು ತುಂಬಾ ರುಚಿಕರ. ಸೊ ಆಮೇಲೆ ಹೇಳ್ತಾರೆ, ಈ ಬದ್ಧ ಸ್ಥಿತಿಯಲ್ಲಿ, ಇವಾಗ ರೋಗ ಸ್ಥಿತಿಯಲ್ಲಿ ಒಂದೊಂದ್ಸಲ ಕೈ ಕಾಲುಗಳು ಮೂವ್ಮೆಂಟ್ ಮಾಡೋದು ಕಷ್ಟ ಆಗುತ್ತೆ. ಫ್ರಾಕ್ಚರ್ ಆಯ್ತು ಸಪೋಸ್, ಯಾರು ಇವಾಗ ನನಗೆ ಆಕ್ಸಿಡೆಂಟ್ ಆಯ್ತು ಸಪೋಸ್, ಆಕ್ಸಿಡೆಂಟ್ ಆಗ್ಬಿಟ್ರೆ ಆಮೇಲೆ ಕೈ ಕಾಲುಗಳು ಅಯ್ಯೋ ಅದನ್ನ ಕೈ ಎತ್ತಕ್ಕೂ ಆಗಲ್ಲ, ಮಡಚಲಿಕ್ಕೆ ಆಗೋದಿಲ್ಲ, ಆ ಥರ ನೋವು. ಯಾಕಂದ್ರೆ ಒಳಗೆ ಎಲುಬುಗಳು ತುಂಬಾ ನೋವು ಪೆಟ್ಟು ಬಿದ್ದಿದೆ ಅದಕ್ಕೆ. ಸೊ ಅನ್ಸುತ್ತೆ, ಯಾರಾದ್ರೂ ಸ್ವಲ್ಪ ಚಲನೆ ಮಾಡಿದ್ರೆ ಬಿಟ್ಬಿಡಿ, ನಾನು ಏನು ಮಾಡ್ಬಿಡಿ, ನನ್ನ ಮುಟ್ಬೇಡಿ, ಯಾಕಂದ್ರೆ ನನಗೆ ಆ ಥರ ರೋಗ ಸ್ಥಿತಿ ಇದೆ. ಆದರೆ ಆ ವೈದ್ಯರೆಲ್ಲ ನನಗೆಲ್ಲ ರೋಗ ಎರಿಸಿದ್ದಾರೆ ಇದು ಮಾಡಿದ್ಮೇಲೆ, ಆಮೇಲೆ ಕೈಗಳು ನಂದು ತಿರ್ಗಾ ಮತ್ತೆ ನಾರ್ಮಲ್ ಮೊದಲನೇ ರೀತಿಯಲ್ಲಿ ಚಲಾವಣೆ ಆಗುತ್ತೆ. ನಾರ್ಮಲ್ ಆಗಿದ್ದೀನಿ, ನಾನು ಆರೋಗ್ಯ ಸ್ಥಿತಿ ಬಂದಿದ್ದೀನಿ. ಆದರೆ ನನಗೆ ರೋಗ ಸ್ಥಿತಿ ಇದ್ದಾಗ ಏನನ್ಸುತ್ತೆ, ಇಲ್ಲ ಆಗೋದಿಲ್ಲ, ನನಗೆ ಕೈ ಎತ್ತಕ್ಕಾಗಲ್ಲ, ಕಾಲೆತ್ತಕ್ಕಾಗಲ್ಲ, ಏನು ಮುಟ್ಬೇಡಿ, ಹಾಗೆ ನಿರ್ಜೀವ ಹಾಗೆ ಇರ್ಬೇಕು, ಹಾಗೆ ಬಿಟ್ಬಿಡಿ ನಾನು. ಸೊ ಇದು ಆಕ್ಚುಲಿ ನಮ್ಮ ಮಾಯಾ ಸ್ಥಿತಿಯಲ್ಲಿರುವ ಚಟುವಟಿಕೆ. ಆದರೆ ನಾವು ಇದು ರೋಗಗ್ರಸ್ತದಿಂದ ಮುಕ್ತರಾದಾಗ ನಮ್ಮ ಕೈಗಳು ಕಾಲುಗಳು ಎಲ್ಲ ಸಂಪೂರ್ಣ ಬಲದಿಂದ ಹೇಗೆ ಕೆಲಸ ಮಾಡುತ್ತೆ, ಅದೇ ರೀತಿ ಮುಕ್ತ ಸ್ಥಿತಿಯಲ್ಲಿ ಎಲ್ಲ ಚಟುವಟಿಕೆಗಳಿದೆ, ಎಲ್ಲ ಇಂದ್ರಿಯ ಚಟುವಟಿಕೆಗಳಿದೆ.
ಇಂದ್ರಿಯಗಳು ಇದನ್ನ ನಿರ್ಜೀವ ಅಂತಲ್ಲ, ಇದನ್ನ ಬಿಟ್ಬಿಡೋದು ಅಂತಲ್ಲ. ಇಂದ್ರಿಯಗಳು ಈಗ ಬದ್ಧ ಸ್ಥಿತಿಯಲ್ಲಿ ಎಷ್ಟು ಕೆಲಸ ಮಾಡ್ತಾ ಇದೆ, ಅದೆಷ್ಟೋ ನೋಡ್ತಾ ಇದೆ, ಎಷ್ಟೋ ಕೇಳ್ತಾ ಇದೆ, ಎಷ್ಟೋ ಚಲನೆಯಲ್ಲಿದ್ದೀವಿ ನಾವು, ಎಷ್ಟು ಚಟುವಟಿಕೆಗಳು. ನಿದ್ದೆ ಮಾಡಿದಾಗ ಈ ದೇಹ ಹಾಗೇ ಇದೆ, ದೇಹ ಏನು ಮಾಡ್ತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ, ಆಗ್ಲೇ ಆಯಾಸ ಆಗ್ಬಿಟ್ಟಿದೆ. ಆಯ್ತು, ಇವತ್ತು ಯಾರಾದ್ರೂ ಬೇರೆ ಬೇರೆ ಕೆಲಸಗಳು, ಯಾರಾದ್ರೂ ವಿಜ್ಞಾನಿ ಇರ್ಬೋದು, ಯಾರು ಶೋಧನೆ ಮಾಡೋರು ಇರ್ಬೋದು, ಕಣ್ಣು ನೋಡಿ 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 ಮೈಕ್ರೋಸ್ಕೋಪ್ ಇದು ಸಾಕಾಯ್ತು, ಕಣ್ಣಿಗೆ ಸ್ವಲ್ಪ ರೆಸ್ಟ್, ಇಲ್ಲ ಇನ್ನೇನಾದ್ರು ಚಿಂತನೆ ಯೋಚನೆ ಮಾಡಿ 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 ಸ್ವಲ್ಪ ಬ್ರೈನಿಗೆ ರೆಸ್ಟ್. ಸೊ ಈ ರೀತಿ ಎಲ್ಲ ರೆಸ್ಟ್ ಕೊಟ್ಟಿರ್ಬೋದು. ಆದರೂ ಕನಸು ಕಾಣ್ತೇವೆ, ಕನಸಿನಲ್ಲಿ ಮತ್ತೆ ಆಕ್ಟಿವ್, ಮತ್ತೆ ನಾವು ಅದು ಇದು ಮಾಡ್ತಾ ಇರ್ತೇವೆ, ಇದು ಓಡ್ತಾ ಇರ್ತೇವೆ, ಇನ್ಯಾರೋ ನಮ್ಮ ಜೊತೆ ಸಂಭಾಷಣೆಯಲ್ಲಿದ್ದಾರೆ, ಏನೇನೋ ಈ ರೀತಿಯ ಕನಸುಗಳು. ಕನಸಲ್ಲಿ ಅಂದ್ರೆ ದೇಹ ಚಟುವಟಿಕೆಯಲ್ಲಿಲ್ಲ, ಆದರೆ ಮನಸ್ಸು ನಿದ್ದೆಯಲ್ಲೂ ಕೂಡ ಚಟುವಟಿಕೆಯಲ್ಲಿದೆ. ಅದು ಯಾವಾಗಲೂ ಅಷ್ಟು ಮನಸ್ಸು ಯಾವ್ದು ಕೆಲಸ ಮಾಡ್ತಾರೆ, ಆತ್ಮ. ನಾವು ಜಾಗೃತ ಸ್ಥಿತಿಯಲ್ಲಿ ದಿವಸದಲ್ಲಿ ಈ ಹೊರದೇಹದಿಂದ ಕೆಲಸ ಮಾಡ್ತಾ ಇದ್ದೇವೆ, ನಾವು ನಿದ್ದೆಯಲ್ಲಿ ಆ ಸ್ವಪ್ನದಲ್ಲಿ ಈ ದೇಹ ಒಂದು ಆಯಾಸಾದಾಗ ಆ ಒಳ ದೇಹ ಮನಸ್ಸಿನ ಕೆಲಸ. ಸೊ ಮುಕ್ತ ಸ್ಥಿತಿಯಲ್ಲಿ ಆತ್ಮವೇ ಜಾಗೃತಿ ಆಗುತ್ತೆ. ಸೊ ಉತ್ತಿಷ್ಟ ಜಾಗೃತ ಪ್ರಾಪ್ಯ ವರಾನ್ನಿಭೋಗತ. ಆಕ್ಚುಲಿ ನಿಜವಾಗ್ಲೂ ನಾವು ಜಾಗೃತರಾಗೋದ್ರೆ ನಾವು ಈ ಕೃಷ್ಣ ಪ್ರಜ್ಞೆಯಲ್ಲಿ ಎಚ್ಚರವಾಗಿ ನಾವು ಕೆಲಸ ಮಾಡುತ್ತೆ. ಸೊ ಈ ಒಂದು ಅಸಹಾಯ ಸ್ಥಿತಿ, ಮಾಯಾ ಸ್ಥಿತಿಯಲ್ಲಿ, ನಾವು ರೋಗಗ್ರಸ್ತ ಸ್ಥಿತಿಯಲ್ಲಿ ನಾವು ಚಟುವಟಿಕೆಗಳಿದ್ದಾಗ ದೇಹದ ಮೂಲಕ, ನಾವು ಈ ಮನಸ್ಸಿನ ಮೂಲಕ, ಇನ್ನು ಮುಕ್ತ ಸ್ಥಿತಿಯಲ್ಲಿ ನಮ್ಮ ಚಟುವಟಿಕೆಗಳಿಲ್ಲವೇ ಇದೆ. ಆ ಚಟುವಟಿಕೆಗಳು ಕೃಷ್ಣ ಪ್ರಜ್ಞೆ ಚಟುವಟಿಕೆ, ಕೃಷ್ಣ ಭಕ್ತಿ ಸೇವೆ ಚಟುವಟಿಕೆ. ಆಕ್ಚುಲಿ ಹೇಳ್ತಾರೆ, ಶುದ್ಧ ಭಕ್ತರು ಈ ದೇಹದಲ್ಲಿದ್ದರೂ ಕೂಡ ಅವರು ಕೃಷ್ಣನ ಆ ಲೀಲೆಯಲ್ಲಿ ಅವರು ಭಾಗವಹಿಸ್ತಾರೆ, ನೋಡ್ತಾರೆ, ಅದನ್ನು ಆನಂದಿಸ್ತಾರೆ, ಕೃಷ್ಣ ಸೇವೆ ಮಾಡ್ತಾರೆ, ಅವರ ಒಂದು ಸ್ಥಿತಿಯಲ್ಲಿ ಇರ್ತಾರೆ. ಸೊ ಈ ತರ ಎಷ್ಟೋ ಹೇಳ್ತಾರೆ. ನಾವು ಮಲಗಿದಾಗ ನಾವು ಸಂಪೂರ್ಣ ತಮೋಗುಣಕ್ಕೆ ಬಿದ್ದೋಗ್ಬಿಡ್ತೀವಿ, ಮತ್ತೆ ಸ್ವಲ್ಪ ಸತ್ವಗುಣ ಇರೋದು ಕೂಡ ಕಳ್ಕೊಂಡ್ಬಿಡ್ತೇವೆ. ಮತ್ತೆ ತಿರ್ಗಾ ಬೆಳಿಗ್ಗೆ ಎದ್ದು ಹೇಗೋ ಎದ್ದು ಮತ್ತೆ ತಿರ್ಗಾ ನಾವು ಸತ್ವಗುಣನ ಪಡಿಲಿಕ್ಕೆ ನಮ್ಮ ಸಾಧನೆ ಮಾಡ್ಬೇಕು, ನಾವು ಇನ್ನೊಂದು ಮಾಡ್ಬೇಕು. ಸೊ ಹೇಳ್ತಾರೆ, ಶುದ್ಧ ಭಕ್ತರಾದ್ರು ಅವ್ರು ಸದಾ ಅವರು ಗುಣಾತೀತರಾಗಿ ಇರ್ತಾರೆ. ಅವ್ರ ನಿದ್ದೆ ಮಾಡಿದ್ರು ತಕ್ಷಣವೇ ಅವ್ರ ಕೃಷ್ಣ ಲೀಲೆ ಪ್ರವೇಶಿಸುವ ಒಂದು ಶಕ್ತಿ ಕೂಡ ಇರುತ್ತೆ. ನಿತ್ಯ ಲೀಲಾ ಪ್ರವಿಷ್ಟ ಹೇಳ್ತೇವೆ ಪ್ರಭುಪಾದರನ್ನ ನಾವು ಹೇಳೋದು, ಆಚಾರ್ಯರು ಸ್ಥಿತಿಯಲ್ಲಿ ನಿತ್ಯ ಲೀಲಾ, ನಮ್ಮ ಕೃಷ್ಣನ ನಿತ್ಯ ಲೀಲೆಗಳಲ್ಲಿ ಅವರು ಭಾಗವಹಿಸಿ ಕೃಷ್ಣ ಸೇವೆ ಮಾಡೋ ಒಂದು ಶಕ್ತಿಯನ್ನು ಕೊಡ್ತಾರೆ. ಸೊ ಎನಿವೆ, ಸೊ ಅದು ಆ ಮಾಯೆಯನ್ನು ಜಯಿಸಿರುವ ವ್ಯಕ್ತಿಗಳ ಚಟುವಟಿಕೆ, ಅದು ನಿಜವಾದ ಯೋಗಿಗಳ ಚಟುವಟಿಕೆ, ನಿಜವಾದ ಯೋಗಿಗಳು. ನಾವೆಲ್ಲ ಕುಯೋಗಿ, ನಾವು ಯೋಗಿ ಎಲ್ಲ. ನಾವು ಹೇಗೆ ನಾರದರಿಗೆ ಕೃಷ್ಣ ಹೇಳ್ತಾರಲ್ಲ, ಫಸ್ಟ್ ಅವರು ಹಿಂದೆ ಜನ್ಮದಲ್ಲಿ ದಾಸಿಯ ಮಗನಾಗಿದ್ದಾಗ ಅವರು ಸಾಧನೆ ಮಾಡಿ ಅವರು ಮುಕ್ತ ಪುರುಷರಾಗ್ತಾರೆ. ಕೃಷ್ಣ ಮೊದಲಿಗೆ ಅವ್ರು ಸ್ವಲ್ಪ ದರ್ಶನ ಕೊಡ್ತಾರೆ, ಮತ್ತೆ ಹೇಳ್ತಾರೆ ನಾರದನಿಗೆ, ನೀನು ಈಗ ನಾನು ಮತ್ತೆ ನೋಡೋಕ್ಕಾಗಲ್ಲ, ನಾನೇನೋ ನಿಂಗೆ ಒಂದ್ಸಲ ಅವಕಾಶ ಕೊಟ್ಟೆ, ನನ್ನ ಕೃಪೆ ನಾನು ತೋರಿಸ್ದೆ, ನೀನೀಗ ಸಾಧನೆ ಮಾಡಬೇಕು, ನೀನು ಈಗ ಇನ್ನ ಮಾಯೆಯನ್ನು ನೀನು ಜಯಿಸಿಲ್ಲ, ನೀನು ಕುಯೋಗಿ, ಅಪಕ್ವ. ಸೊ ನಾವೆಲ್ಲರೂ ಕುಯೋಗಿಗಳು, ನಾವು ಇನ್ನ ತುಂಬಾ ದೂರ ಇದೆ, ಇನ್ನ ಅಪಕ್ವವಾಗಿದ್ದೇವೆ ನಾವು. ಇನ್ನ ಹಣ್ಣು ಪಕ್ವ ಆದ್ಮೇಲೆ ತಿನ್ಬೋದು, ಮಾವಿನ ಹಣ್ಣಾಗ್ಬೋದು, ಇನ್ನೊಂದು ಪಪಾಯ, ಯಾವುದೇ ಹಣ್ಣಾಗ್ಲಿ ಅದು ಹಣ್ಣಾಗ್ಬೇಕು. ಪೈನಾಪಲ್, ಯಾವ್ದಾದ್ರು ಹಣ್ಣು ತಗೊಳ್ಳಿ, ಅದು ಹಣ್ಣಾದ್ರೆ ಅದ್ರ ರುಚಿ ಬೇರೆ. ಅದು ಹಣ್ಣಾಗದಿರುವಾಗ ಅದು ಓಕೆ, ಏನೋ ಅರ್ಧ ಗಟ್ಟಿಯಾಗಿ ಹೀಗೆ. ಸೊ ಹಾಗೆ ನಾವು ಈ ಆಧ್ಯಾತ್ಮಿಕ ಜೀವನದಲ್ಲಿ ಕೂಡ ಈಗೆಲ್ಲ ನಾವು ಪಕ್ವವಾಗಿಲ್ಲ. ಎಷ್ಟೋ ಇದೆ, ತುಂಬಾ ಮಾಯೆ ನಮಗೆ ಪರೀಕ್ಷೆ ಕೊಡ್ತಾ ಇದೆ, ಕಿರು ಪರೀಕ್ಷೆಗಳು ಬರ್ತಾ ಇದೆ, ಬಹಳ ಪರೀಕ್ಷೆಗಳು ನಾವು ಫೇಲೇ ಆಗ್ತಾ ಇದೀವಿ. ಅದು ಕೂಡ ಕೃಷ್ಣ ಮತ್ತೊಂದು ಅಟೆಂಪ್ಟ್ ಕೃಷ್ಣ ಕೊಡ್ತಾ ಇದ್ದಾನೆ, ಆಚಾರ್ಯರು ಕೊಡ್ತಾ ಇದ್ದಾರೆ, ವೈಷ್ಣವರು ಕೊಡ್ತಾ ಇದ್ದಾರೆ, ನಮ್ಗೆ ಅವಕಾಶ ಮತ್ತೆ ಕೊಡ್ತಾ ಇದ್ದಾರೆ. ಇಲ್ಲಾಂದ್ರೆ ಆಕ್ಚುಲಿ ಪರೀಕ್ಷೆಗಳು ಫೇಲ್ಯೂರೇ, ನಮ್ದು ಬಹಳ ಫೇಲ್ಯೂರ್ ಈಗ ನಡೀತಾ ಇದೆ. ಸೊ ಮಾಯೆ ದೊಡ್ಡ ಪರೀಕ್ಷೆ, ಮಾಯೆನ ನಾವು ಜಯಿಸೋದು. ಸೊ ಈ ಪರೀಕ್ಷೆಗಳು ಕೇಳ್ತೇವೆ ಒಮ್ಮೊಮ್ಮೆ, ಭಗವಂತನು ಕೃಷ್ಣನು ಸನ್ನಿವೇಶಗಳು ತೋರಿಸೋದು. ಹೀಗೆ ದೊಡ್ಡ ದೇವತೆಗಳು ಕೂಡ ಈ ಮಾಯೆಯ ಒಂದೊಂದು ಸಲ ಏನ್ ಹೇಳೋದು, ಅಕಸ್ಮಾತ್ ಆಗೋ ಇಲ್ಲಾಂದ್ರೆ ಕೃಷ್ಣನ ಇಚ್ಛೆಯಿಂದನೋ ಅವರು ಒಳಗಾಗ್ತಾರೆ. ಬ್ರಹ್ಮನ ಇದು ಕೇಳ್ತೇವೆ, ಬ್ರಹ್ಮ ಹೇಗೆ ನಾರದರಿಗೆ ಹೇಳಿದ್ದಾರೆ, ಅವರು ಕೂಡ ತುಂಬಾ ದೊಡ್ಡ ಮಹಾತ್ಮರು, ಬ್ರಹ್ಮ ದೇವರು ಸಾಮಾನ್ಯ ವ್ಯಕ್ತಿ ಅಲ್ಲ. ಆದರೆ ಉದಾಹರಣೆಗೆ ಹೇಳೋದು, ಬ್ರಹ್ಮದೇವರು ಒಂದ್ಸಲ ಅವರು ಸೃಷ್ಟಿಯ ಪ್ರಾರಂಭ ಕಾರ್ಯಗಳಲ್ಲಿ
ಈಗಿನ ಸ್ಥಿತಿ ಅಲ್ಲ, ಬ್ರಹ್ಮನ ಈಗಿನ ಸ್ಥಿತಿ ಅಲ್ಲ, ಸೃಷ್ಟಿ ಪ್ರಾರಂಭದ ಕಾರ್ಯ. ಅಂದ್ರೆ ಅವರು ಇವಾಗ ಈಗಿನ ಸ್ಥಿತಿಯಲ್ಲಿ ಅವರು ಹರಿದಾಸ್ ಠಾಕೂರ್ ಬ್ರಹ್ಮ. ಸೊ 192 ಜಪಮ ಹೇಳುವ ಒಂದು ಶಕ್ತಿ ಅವ್ರಿಗೆ. ಮತ್ತೆ ಆ ಹರಿದಾಸ್ ಠಾಕೂರ್ ಲೀಲೆಯಲ್ಲಿ ನಾವು ಕೇಳೋದು, ಆ ವೇಶ್ಯೆ ಅವರನ್ನು ಇದು ಮಾಡಕ್ ಬಂದಾಗ ಅವರು ತೋರಿಸಿದ್ದು ಮಾಯೆಯವ್ರನ್ನ ಇದು ಮಾಡಕ್. ಆದ್ರೆ ಆ ಬ್ರಹ್ಮನ ಮೊದಲ ಈ ಜನ್ಮದ ಮೊದಲ ಇದರಲ್ಲಿ ಹಂತದಲ್ಲಿ ಒಂದು ರೀತಿಯಲ್ಲಿ ಹೇಳ್ತಾರೆ, ಅವರು ಒಂದು ಸಲ ಸೃಷ್ಟಿಯ ಸಮಯದಲ್ಲಿ ಅವರ ಮಗಳು ಅವರೇ ಎಲ್ಲರೂ ಸೃಷ್ಟಿ ಮಾಡ್ತಾ ಇರೋದು. ಸೊ ಅವರು ಸೃಷ್ಟಿ ಮಾಡೋ ಅವರಿಂದೇನೆ ಅವರು ಮೋಹಗೊಂಡು ಅವರಿಂದೇ ಹೋಗ್ತಾರೆ. ಸೊ ಹಾಗೆ ಹೇಳ್ತಾರೆ, ಎಲ್ಲೋ ಎಷ್ಟೋ ಜನ ಋಷಿಮುನಿಗಳೆಲ್ಲ ಮಧ್ಯೆ ತಪಸ್ ಮಾಡ್ತಾ ಇರ್ತಾರೆ. ಸೊ ನೋಡಿ ಇವರು ಅದರ ಪರ್ಟಿಕ್ಯುಲರ್ಲಿ ಅವ್ರ ಮಕ್ಕಳೇ ಇನ್ನೊಬ್ರು ಸ್ವಲ್ಪ ಜನ ಇರ್ತಾರೆ, ದೇವತೆಗಳು. ಇದೇನಿದು ಬ್ರಹ್ಮ. ಸೊ ಸ್ವಲ್ಪ ಋಷಿಮುನಿಗಳೆಲ್ಲ ಪ್ರಾರ್ಥನೆ ಮಾಡಕ್ ಶುರು ಮಾಡಿ, ಮಾಯೆ ಎಷ್ಟು ಪವರ್ಫುಲ್, ಎಷ್ಟು ಶಕ್ತಿಶಾಲಿ, ಬ್ರಹ್ಮದೇವರು ಕೂಡ ಮಾಯೆ ಆವರಿಸುತ್ತಾ ಅಂತ ಅವರು ಕೃಷ್ಣನಿಗೆ ಪ್ರಾರ್ಥನೆ ಮಾಡಕ್ ಪ್ರಾರಂಭ ಮಾಡ್ತಾರೆ. ಕೃಷ್ಣ ಅವ್ರನ್ನ ರಕ್ಷಣೆ ಕೊಡು, ಅವ್ರನ್ನ ಅಲ್ಲಿಂದ ಬಿಡುಗಡೆ ಮಾಡು. ಸೊ ಆ ಸಾಮಾನ್ಯ ವ್ಯಕ್ತಿ ಎಲ್ಲ ನಿನ್ನ ದೊಡ್ಡ ಭಕ್ತರು, ಆದ್ರೆ ಏನೋ ಒಂದು ಆಕಸ್ಮಿಕವಾಗಿ ಸ್ಥಿತಿಯಲ್ಲಿದ್ದಾರೆ, ಅವ್ರಿಗೆ ರಕ್ಷಣೆ ಕೊಡು, ನೀನು ರಕ್ಷಿಸು. ಸೊ ನಂತರ ಇನ್ನು ಸ್ವಲ್ಪ ಜನ ಇರ್ತಾರೆ. ಈಗ ಮತ್ತೆ ಶಿವ ಏನ್ ಮಾಡ್ತಾರೆ, ಶಿವನ ಸ್ಥಾನ ಹೆಚ್ಚು, ಬ್ರಹ್ಮನ ಮಗನಾಗಿ ಹುಟ್ಟು ಬಂದ್ರು ಕೂಡ ಅವರು ಆಲ್ಮೋಸ್ಟ್ ವಿಷ್ಣು, ಹಾಲು ಮೊಸರು ಉದಾಹರಣೆಯಲ್ಲಿ ನಮ್ಗೆ ತಿಳಿಯೋ ರೀತಿಯಲ್ಲಿ ಶಿವತತ್ವ. ಸೊ ಅವ್ರೇನ್ ಮಾಡ್ತಾರೆ, ಇದು ತಪ್ಪು, ಇದು ದಂಡಿಸಬೇಕು. ಈ ತರ ಯಾರ ವ್ಯಕ್ತಿ ಈ ತರ ಅಧಿಕಾರಿ, ಈ ತರ ಒಂದು ಸ್ಥಾನದಲ್ಲಿರೋ ದೇವತೆ ಈ ತರ ತಪ್ಪು ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರನ್ನ ಶಿಕ್ಷಿಸಬೇಕು ಅಂತ ಶಿವ ಬ್ರಹ್ಮನನ್ನೇ ದಂಡಿಸ್ಲಿಕ್ಕೆ ಅವರ ಚಿತ್ರಶೂಲವನ್ನು ತಗೊಂಡು ಹೋಗ್ತಾರೆ, ಪನಿಷ್ ಮಾಡ್ಕೋತಾರೆ, ಶಿಕ್ಷೆ. ಸೊ ಮತ್ತೆ ಇನ್ನೊಂದು ಕೆಲವು ಜನ ಇರ್ತಾರೆ, ಅವರು ಆ ದೇವತೆಗಳು ಹಾ ಅಂತ ನಗ್ತಾರೆ. ಹಾಗಾಗಿ ಅವ್ರ ನಂತರ ಅವರು ಈ ಹಿರಣ್ಯಕಶಿಪು ಸಮಯದಲ್ಲಿ ಕಾಲನೇಮಿ ಅಂತ ಒಬ್ಬ ಅಸುರನ ಮಕ್ಕಳಾಗಿ ಬರ್ತಾರೆ. ಮತ್ತೆ ನೆಕ್ಸ್ಟ್ ಜನ್ಮದಲ್ಲಿ ವಸುದೇವ ದೇವಕಿಯರ ಮಕ್ಕಳಾಗಿ ಅವರು ಶಿಕ್ಷೆಯನ್ನು ಪಡ್ಬೇಕು. ಉನ್ನತ ವ್ಯಕ್ತಿ. ಸೊ ಉನ್ನತ ವ್ಯಕ್ತಿಗೆ ನಮಗೆ ಅಧಿಕಾರ ಇದೆ, ಉನ್ನತ ವ್ಯಕ್ತಿ ಮೇಲೆ ತಿದ್ದಲಿಕ್ಕೆ ಆ ಉನ್ನತ ವ್ಯಕ್ತಿಗೆ ಅಧಿಕಾರ ಇದೆ. ಹೇಗೆ ಬ್ರಹ್ಮನನ್ನು ತಿದ್ದಲಿಕ್ಕೆ ಶಿವನಿಗೆ ಅಧಿಕಾರ ಇದೆ, ಬ್ರಹ್ಮನನ್ನು ತಿದ್ದಲಿಕ್ಕೆ ಅವರ ಯಾರು ಅವರಿಗಿಂತ ಕೆಳಗೆ ಕಿರಿಯ ಸ್ಥಾನದಲ್ಲಿದ್ದಾರೆ ಅವರ ಅಧಿಕಾರ. ಇದು ಎಟಿಕೆಟ್, ವೈಷ್ಣವ ಎಟಿಕೆಟ್ ಅಂದ್ರೆ ಹಿರಿಯ ವೈಷ್ಣವರು ಇದ್ರನ್ನ ನಮಗೆ ಅದು ಅಧಿಕಾರ. ನಮಗೆ ಅಧಿಕಾರ ಏನಿದು ಅಧಿಕಾರ ಅಂದ್ರೆ ನಮ್ಮ ಜವಾಬ್ದಾರಿ. ಮತ್ತೆ ಗುರು ಕೂಡ ಸೇವೆ ಮಾಡೋದು ಹೇಳ್ತಾರೆ. ಶ್ರೀಲ ಪ್ರಭುಪಾದ ಆಚಾರ್ಯ ಎಲ್ಲ ಅವರು ಯಾವಾಗ್ಲೂ ಕೃಷ್ಣ ಸೇವಕನ ಭಾವದಲ್ಲೇ ಇರ್ತಾರೆ. ಆದರೆ ಕೃಷ್ಣ ನನಗೆ ಈ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ನನಗೆ ಈ ಇಷ್ಟು ಜನ ವಿಭಿನ್ನಾಂಶ ಕೃಷ್ಣನ ಇದು ಮಾಯಾದಲ್ಲಿ ಹಿಡಿತದಲ್ಲಿರುವ ಜೀವಿಗಳನ್ನ ಕೃಷ್ಣನ ಭಕ್ತರಾಗಿ ಮಾಡ್ಲಿಕ್ಕೆ, ಅವ್ರನ್ನ ತರಬೇತಿ ಕೊಡ್ಲಿಕ್ಕೆ ನನಗೆ ಅವ್ರು ನೇಮಕ ಮಾಡಿದ್ದಾರೆ. ಸೊ ಆ ಭಾವನೆಯಲ್ಲಿ ಆಚಾರ್ಯರೋದು ಆ ರೀತಿಯಲ್ಲಿ ಅವರು ಶಿಷ್ಯರಿಗೆ ಒಂದು ಆದೇಶವನ್ನು ಕೊಡೋದಾಗ್ಬೋದು, ಅವ್ರು ಕೃಷ್ಣನ ಸೇವೆಯಲ್ಲಿ ತೊಡಗಿಸೋದಾಗ್ಬೋದು. ಅವರೇನೋ ನಾನು ಬಾಸ್ ಆಗ್ಬಿಟ್ಟೆ, ನಾವೊಂದು ಕಡೆ ಬಾಸ್ ಆಗ್ಬಿಟ್ರೆ, ಎಲ್ಲಾದ್ರೂ ಒಂದ್ ಕಡೆ ಅಧಿಕಾರ ಸಿಕ್ಬಿಟ್ರೆ ನಮ್ಗೆ ನಾನು ಸೂಪರಿಂಟೆಂಡೆಂಟು, ನಾನು ಹೆಡ್ ಆಫ್ ದ ಡಿಪಾರ್ಟ್ಮೆಂಟು, ನಾನಿದು ನನ್ನ ಅಧಿಕಾರ ಹೇಳಂಗೆ ಕೇಳ್ಬೇಕು ನೀವು, ನಾವಿದು ಫೋರ್ಸ್ ಮಾಡ್ತೀವಿ. ಇಲ್ಲಾಂದ್ರೆ ಕಮಾಂಡರ್, ಟೆಂಪಲ್ ಕಮಾಂಡರ್, ನಾನು ಟೆಂಪಲ್ ಪ್ರೆಸಿಡೆಂಟ್. ಈ ರೀತಿ ನಮ್ಮದು ಒಂದ್ಸಲ ಭಾವನೆ ಇರ್ಬೋದಿಲ್ಲ. ನಿಜವಾಗಲೂ ಇರೋ ಭಾವನೆಯಲ್ಲಿ ಟೆಂಪಲ್ ಕಮಾಂಡರ್, ಟೆಂಪಲ್ ಪ್ರೆಸಿಡೆಂಟ್ ಯಾರು ಹೇಗೆ ಏನಿದ್ರು ಅವರು ಕೃಷ್ಣನ ನಾನು ದಾಸ, ಆಚಾರ್ಯರ ದಾಸ, ವೈಷ್ಣವರ ದಾಸ, ಶಿಲ ಪ್ರಭುಪಾದ ಅವ್ರ ಆ ಆಜ್ಞೆ. ಸೊ ಅದರಲ್ಲಿ ನಾವು ಕಾರ್ಯನ ನಿರ್ವಹಣೆ ಮಾಡ್ತಾರೆ. ಸೊ ಇದರಲ್ಲಿ ಅದು ಭಾವನೆ ಅದೇ ಇರುತ್ತೆ. ಸೊ ಭಕ್ತರು ನಾವು ಮೇಲೆ ಹೋಗ್ತಾ ಅವಾಗ ನಮಗೆ ಅದರ ಒಂದು ಸಾಕ್ಷಾತ್ಕಾರ, ಅದರ ಒಂದು ಅನುಭವ ಅದರಲ್ಲಿ ನಮಗೆ ಬರುತ್ತೆ. ಇಲ್ಲಾಂದ್ರೆ ನಮಗೆ ಮೆಟೀರಿಯಲ್ ಇನ್ಫೆಕ್ಷನ್, ನಾವು ಇಲ್ಲೂ ಕೂಡ ನಾವು ಬಾಸ್ ಆಗ್ಬೇಕು, ನಾವು ಹೊರಗೆ ಪ್ರಪಂಚದಲ್ಲಿ ಬಾಸ್ ಆಗ್ಬೇಕು. ಸೊ ಹಾಗೆ ಇಲ್ಲೂ ಕೂಡ ನಾವು ಬಾಸ್ ಆಗ್ಬೇಕು ಅಂತ ಇರ್ತೀವಿ. ಇಲ್ಲೂ ಕೂಡ ನನಗೆ ಈ ಡಿಪಾರ್ಟ್ಮೆಂಟ್ ಬೇಕು, ನನಗೆ ಈ ಕಂಟ್ರೋಲ್ ಬೇಕು, ನನ್ನ ಮಾತು ಅವ್ರು ಕೇಳಬೇಕು ಅವರು. ಸೊ ಈ ರೀತಿ ನಮ್ಮದು ಇದೆ. ಸೊ ಎನಿವೆ, ಸೊ ಇದು ಮಾಯೆಯನ್ನು ಜಯಿಸೋದಷ್ಟು ಸುಲಭ ಇಲ್ಲ. ಹೇಳ್ತಾರೆ ಮಾಯೆಗೆ 2 ಶಕ್ತಿಗಳಿದೆ, ಆವರಣ ಶಕ್ತಿ ಮತ್ತೆ ಪ್ರಕ್ಷೇಪಾತ್ಮಿಕ ಶಕ್ತಿ. ಮಾಯೆ ಹೇಗೆ ನಮ್ಮನ್ನು ಅದು ಹಿಡಿದಿದೆ ಅನ್ನೋದಕ್ಕೆ. ಪ್ರಕ್ಷೇಪಾತ್ಮಿಕ ಆವರಣ ಶಕ್ತಿ ಅಂದ್ರೆ ಸಂಪೂರ್ಣವಾಗಿ ನಮ್ಮನ್ನು ತನ್ನ ಆಶ್ರಯದಲ್ಲಿ ಇಟ್ಕೊಂಡ್ರೆ. ಇವಾಗ ನೋಡಿ, ನಾವು ಕೃಷ್ಣ ಪ್ರಜ್ಞೆ ಶುರು ಮಾಡೋ ಮುಂಚೆ ಮಾಯೆ ನಮಗೆ ಗೊತ್ತೇ ಇಲ್ಲ, ನಮ್ಗೆ ಈ ತರ ಮಾಯೆ ಒಂದು ಶಕ್ತಿ ಇದೆ ಅಂತ. ಹೌದು, ಇಂದ್ರಿಯಗಳು ಇದಾಗ್ತಾ ಇತ್ತು, ಆದ್ರೆ ಯಾಕೆ ಏನು ಹೇಗೆ ಇದು ಹೋಗುವುದು ಒಂಥರ ತುಂಬಾ ಅಸಹಾಯ ಸ್ಥಿತಿ. ಇನ್ನ ಕೆಲವೊಮ್ಮೆ ಇಂದ್ರಿಯ ನಾವು ದೃಷ್ಟಿಯಲ್ಲಿ ಬದ್ಧರಾಗಿದ್ದಾಗ ಅದೇ ಸರಿ ಅನ್ಸುತ್ತೆ, ಅದೇ ನಿಜವಾದ ಜೀವನ. ಸೊ ಎಷ್ಟೋ ಜನ ಇದ್ದಾರೆ ಈ ಜಗತ್ತಿನಲ್ಲಿ, ದೇವರಿಲ್ಲ, ಕೃಷ್ಣನಿಲ್ಲ, ಎಂಜಾಯ್,
ನೀವು ಆನಂದಿಸಿ, ನೀವು ಹೇಗೋ ಭೋಗವಸ್ತನ್ನು ಪಡೀರಿ. ಯಾರು ನಿಮಗೆ ಪರಮ ನಿಯಾಮಕರು ಯಾರು, ಯಾವ ಕಾನೂನು ಇಲ್ಲ, ಯಾವ ಧರ್ಮ ಇಲ್ಲ. ನೀವು ಇಷ್ಟ ಬಂದಾಗೆ ಜೀವಿಸಿ. ಚಾರ್ವಾಕ ಸಿದ್ಧಾಂತ ಹೇಳಿದಾಗೆ ಋಣಂ ಕೃತ್ವ ಘೃತಂ ಪಿಬೇತ್ ಯಾವತ್ ಜೀವೇತ್ ಸುಖಂ ಜೀವೇತ್ ಭಸ್ಮೀಭೂತಸ್ಯ ದೇಹಸ್ಯ ಕುತಃ ಪುನರಾಗಮನಂ ಭವೇತ್. ಋಣಂ ಕೃತ್ವ ಅವ್ರು ಹೇಳ್ತಾರೆ, ಹೇಗಾದ್ರೂ ಹಣವನ್ನು ಸಂಪಾದಿಸಿ. ಏನಿದೆ ಧರ್ಮ, ಯಾರಿದ್ದಾರೆ ನೋಡಿದ್ದಾರೆ, ಇದೆಲ್ಲ ಧರ್ಮ, ಯಾರು ಎಲ್ಲಿ ದೇವರಿದ್ದಾರೆ, ಎಲ್ಲ ಇಲ್ಲ, ಇದೆಲ್ಲ ಸುಳ್ಳು ಇದು. ಸೊ ಏನು ಬೆಗ್ ಬಾರೋ ಆರ್ ಸ್ಟೀಲ್, ಹೇಗೋ ಕೇಳಿ, ಜನರಿಗೆ ಯಾರು ಕೊಡ್ತಾರೆ ಒಂದು ನಿಮಗೆ ಧನ ಸಹಾಯ, ಸಾಲ, ಏನೋ ಇದು ಬೆಗ್ ಮಾಡಿ, ಭಿಕ್ಷೆ ಕೇಳಿ. ಇಲ್ಲ ಅದು ಆಗ್ಲಿಲ್ವಾ, ಹೇಗೋ ಒಂದು ಹೇಳಿ ಅವ್ರಿಗೆ, ಒಂದು ನಿಮ್ಗೆ ಕೊಡ್ತೀನಿ, 2 ದಿವಸದಲ್ಲೇ ಕೊಡ್ತೀನಿ, 1 ವಾರದಲ್ಲೇ ಕೊಡ್ತೀನಿ, 1 ತಿಂಗಳಲ್ಲಿ ಕೊಡ್ತೀನಿ, ಅವ್ರಿಗೊಂದು ಇದು ಕೊಟ್ಟು ಲೋನ್ ತಗೊಳ್ಳಿ, ಬಾರೋ. ಅದು ಆಗ್ಲಿಲ್ವಾ, ಸ್ಟೀಲ್, ಕಳ್ಳತನ ಮಾಡಿ. ಸೊ ಹೀಗೆ ಇದು ಭೌತಿಕ ಜಗತ್ತು, ಹೀಗೆ ಈ ಥರ ಚಟುವಟಿಕೆಗಳು. ಸೊ ಇದೆಲ್ಲ ಹೇಳ್ತಾರೆ, ಇದೆಲ್ಲ ಏನು ಚಟುವಟಿಕೆಗಳು? ಆಭರಣಾತ್ಮಿಕ ಶಕ್ತಿ, ಮಾಯೆ, ಸಂಪೂರ್ಣ ಅಜ್ಞಾನದಲ್ಲಿ, ಸಂಪೂರ್ಣ. ಒಂದ್ಸಲ ಮಲ್ಕೊಳ್ಳೋವಾಗ ತುಂಬಾ ಒಂದು ಬೆಡ್ಶೀಟ್ ರಗ್ ಹಾಕೊಂಡು ಮಲ್ಕೊಂಡ್ಬಿಡ್ತೀರಿ. ಏನು ಕಾಣಬಾರ್ದು ನನಗೆ, ಬೇಡ, ಸ್ವಲ್ಪ ಬಿಸಿಲು ಬೇಡ, ಬೆಳಕು ಬೇಡ, ಸೂರ್ಯ ಇಲ್ಲ, ಚೆನ್ನಾಗಿ ನಿದ್ದೆ ಮಾಡ್ಬೇಕು ನಾನು, ಬೆಳಕು. ಸೊ ಹೀಗೆ ಅದು ಬೆಡ್ಶೀಟ್ ರಗ್ ಹಾಕೊಂಡು ಮಲ್ಗೋ ರೀತಿಯಲ್ಲಿ ಆಭರಣಾತ್ಮಕ ಶಕ್ತಿ. ಸೊ ಇದು ಮೊದಲು ನಮಗೆ ಹಿಡಿಯೋದು ಮಾಯಾಶಕ್ತಿ. ಆಮೇಲೆ ಸ್ವಲ್ಪ ನಾವು ಇವಾಗ ತಿಳಿದಿದೆ, ಇವಾಗ ನಮಗೆ ಸ್ವಲ್ಪ ತಿಳಿದೆ, ಆವರಣಾತ್ಮಕ ಶಕ್ತಿ ಬೇಡ, ಇದು ತುಂಬಾ ಡೇಂಜರಸ್, ಇದು ಸಾಕು, ನಾನು ಮಲಗಿದ್ ಸಾಕು, ನಾನು ಇವಾಗಾದ್ರೂ ಸ್ವಲ್ಪ ಹೇಳೋಣ, ಬೆಳಿಗ್ಗೆ ಆಯ್ತು, ಎಷ್ಟು ಗಂಟೆ ಮಲಗೋದು, 6 ಅವರ್ 8 ಅವರ್ 10 ಅವರ್ ಸಾಕು, ಈಗಾದ್ರೂ ಬೆಳಿಗ್ಗೆ ಆಯ್ತು, ಹೇಳೋಣ, ಎಷ್ಟು ಡ್ಯೂಟೀಸ್ ಇದೆ, ಕರ್ತವ್ಯಗಳಿದೆ, ಚಟುವಟಿಕೆಗಳಿದೆ. ಸೊ ಹಾಗೆ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ರು, ಹೇಳ್ತಾರೆ. ನಂತರ ಇನ್ನೊಂದು ಶಕ್ತಿ ಇದೆ ಕೃಷ್ಣನದು, ಏನದು? ಪ್ರಕ್ಷೇಪಾತ್ಮಿಕ ಶಕ್ತಿ. ಸೊ ಎಚ್ಚರ ಆಗೋದ್ರೆ ಮತ್ತೆ ಇನ್ನೊಂದು ಮನಸ್ಸು ಹೇಳುತ್ತೆ, ಇಲ್ಲ ಇನ್ನು ಸ್ವಲ್ಪ ಮಲ್ಗೋಣ, ಇವತ್ತು ರಜೆ, ಇವತ್ತು ಕಾಲೇಜ್ ಇಲ್ಲ, ಇವತ್ತು ಇನ್ನೊಂದು ಆಫೀಸ್ ಇಲ್ಲ, ಇನ್ನೊಂದಿಲ್ಲ, ಇನ್ನೊಂದು ಎಕ್ಸ್ಟ್ರಾ, ಇವತ್ತು ಸ್ವಲ್ಪ ದೇಹ ಇನ್ನೂ ಸ್ವಲ್ಪ ಆಯಾಸ ಆಗಿದೆ, ಇನ್ನು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ. ಮನಸ್ಸು ಬುದ್ಧಿನೇ ಕೊಡುತ್ತೆ ನಮಗೆ, ಮನಸ್ಸು ಒಂದು ಇದು ಕೊಡುತ್ತೆ. ಅರ್ಜೆಂಟ್ ಕೆಲಸ ಇದೆ, ಇಲ್ಲ ತೊಂದರೆ ಇಲ್ಲ, ಒಂದು ಸುಳ್ಳು ಹೇಳ್ಬಿಟ್ರೆ ಆಯ್ತು, ಇನ್ನೊಂದೇನೋ ಹೇಳಿದ್ರೆ ಆ ಕೆಲಸ ಮಾಡ್ಕೊಳ್ಬೋದು. ಸೊ ಹೀಗೆ ಇನ್ನೊಂದು ಐಡಿಯಾ ಕೊಡುತ್ತೆ. ಹೀಗೆ ಮನಸ್ಸು ನಮಗೆ ಎಚ್ಚರಗೊಳ್ಬೇಕು ಅಂದ್ಕೊಂಡ್ರು ಕೂಡ ಎಚ್ಚರ ಕೊಡಕ್ಕಿಲ್ಲ. ನೀವು ಬೇಡ ಮಂಗಳಾರತಿ ಬೇಡ, ಇವತ್ತು ಮತ್ತೆ ನೋಡೋಣ. ಸೊ ಹೇಗೆ ಮನಸ್ಸು ನಮಗೆ ಪ್ರಕ್ಷೇಪಾತ್ಮಿಕ ಶಕ್ತಿ, ಆವರಣಾತ್ಮಿಕ ಶಕ್ತಿ. ಆವರಣಾತ್ಮಿಕ ಶಕ್ತಿ ಚೆನ್ನಾಗಿ ಮಲಗಿಸ್ಬಿಡುತ್ತೆ. ಪ್ರಕ್ಷೇಪಾತ್ಮಿಕ ಶಕ್ತಿ ಅಂದ್ರೆ ನಾವು ಹೇಳ್ತಾ ಇದ್ರು ಮತ್ತೆ ನಮ್ಮನ್ನು ಮಲಗಿಸ್. ಹಾಗೆ ನಾವು ಇಲ್ಲಿ ಭೌತಿಕ ಜಗತ್ತಿನಿಂದ ಇದು ಬೇಡ, ಇದೆಲ್ಲ ಇದು ಡಾಮಿನೇಷನ್, ಕಂಟ್ರೋಲ್, ನನಗೆ ಅಧಿಕಾರ, ಇದೆಲ್ಲ ಬೇಡ, ಇದೆಲ್ಲ ನಾನು ಸೇವಕ, ಕೃಷ್ಣ ಸೇವಕ. ಸೊ ಅಂತ ಬಂದು ಮಾಡ್ತಾ ಇದ್ರು. ಮತ್ತೆ ಪ್ರಕ್ಷೇಪಾತ್ಮಿಕ ಶಕ್ತಿ ಇದೆ, ನೋಡಿ ನಿನಗೆ ಗೌರವ ಕೊಡೋದಿಲ್ಲ, ನಿನಗೆ ಸನ್ಮಾನ ಇಲ್ಲ. ಯಾಕಂದ್ರೆ ನಮಗೆ ಎಲ್ಲ ಏನ್ ಮಾಡೋದು, ನಮಗೆ ರೆಕಗ್ನಿಷನ್ ಬೇಕು. ನಮಗೆ ರಿಯಲ್ ಹ್ಯುಮಿಲಿಟಿ ಏನು ಅಂದ್ರೆ, ಪ್ರಭುಪಾದ ತುಂಬಾ ಚೆನ್ನಾಗಿ ಹೇಳೋದು ಭಗವದ್ಗೀತೆಯಲ್ಲಿ, ನಮ್ರತ, 20 ದೈವಿ ಗುಣಗಳು, 20 ಜ್ಞಾನದ ಅಂಶಗಳಲ್ಲಿ ಶ್ರೀಲ ಪ್ರಭುಪಾದ ಹೇಳೋದು, ಹ್ಯುಮಿಲಿಟಿ ಮೀನ್ಸ್ ನಾಟ್ ಟು ಎಕ್ಸ್ಪೆಕ್ಟ್ ರೆಸ್ಪೆಕ್ಟ್ ಫಾರ್ ಒನ್ ಸೆಲ್ಫ್. ನಿಜವಾದ ಎಷ್ಟು ಕಷ್ಟ ಇದು ಹೇಳೋದು ಸುಲಭ, ಆಮೇಲೆ ಇದನ್ನ ನೆನ್ಪಿಟ್ಕೊಳ್ಳೋದು ಸುಲಭ. ಪ್ರಭುಪಾದ ಹೇಳಿದ್ರೆ ನಮಗೆ ನಿಜವಾದ ಹ್ಯುಮಿಲಿಟಿ ಅಂದ್ರೆ ಯಾವ ಒಂದು ಗೌರವವನ್ನು ಅಪೇಕ್ಷಿಸದೆ, ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೆ ಸಹ. ಸೊ ನಾವು ಆ ಸ್ಥಿತಿಯಲ್ಲಿ ಒಂದು, ಸೊ ಇದನ್ನ ಅಭ್ಯಾಸ ಮಾಡೋದು ತುಂಬಾ ಕಷ್ಟ ಇದೆ. ನಮಗೆ ರೆಸ್ಪೆಕ್ಟ್ ಬೇಕು, ನಮಗೆ ಒಂದು ನಮ್ಮ ಸರ್ಕಲ್ ಅಲ್ಲಿ, ನಮ್ಮ ಒಂದು ಸಮಾಜದಲ್ಲಿ ನಮಗೆ ಯಾರಾದ್ರೂ ಬೈದ್ಬಿಟ್ರೆ, ಯು ಫೂಲ್, ನೀನ್ ಮೂರ್ಖ, ನೀನ್ ಸರಿಯಾಗಿ ಮಾಡಿಲ್ಲ, ನಿಂಗೆ ಗೊತ್ತಿಲ್ಲ ನಿನಗೆ ಅಂತ ಹೇಳ್ಬಿಟ್ರೆ, ಇಲ್ಲ ನನಗೆ ಗೊತ್ತು, ನನಗೆ ತುಂಬಾ ಅನುಭವ ಇದೆ, ನಾನು ಎಷ್ಟು ತಿಳಿದಿದ್ದೀನಿ, ಎಷ್ಟು ಕಲ್ತಿದ್ದೇನೆ, ಎಷ್ಟು ನನಗೆ ಜ್ಞಾನ. ಸೊ ಇದೆಲ್ಲ ನಮಗೆ ಪ್ರಕ್ಷೇಪಾತ್ಮಿಕ ಶಕ್ತಿ ಅಂದ್ರೆ ಮಾಯೆ ಈ ರೀತಿ ನಮಗೆ ಕೃಷ್ಣ ಸೇವೆ ತೊಡಗ್ತಾ ಇದ್ದೀವಿ, ಆದ್ರೆ ನಮಗೆ ಅಡಚಣೆ ಬರುತ್ತೆ. ಅದಕ್ಕೆ ಮತ್ತೆ ನಾವು ಇಲ್ಲಾಂದ್ರೆ ಯಾಕೆ ಜಪ ಮಾಡೋದು, ಅಯ್ಯೋ ಏನ್ ಸಾಧಿಸೋದಿದೆ ಜಪ ಮಾಡೋದು, ಸಾಕು ಜಪ ಬಿಟ್ಬಿಡೋಣ. ಜಪ ಶುರು ಮಾಡಿದ್ದೇವೆ, 1 ಸುತ್ತು ಡೈಲಿ ಮಾಡ್ತಾ ಇದ್ದೇವೆ, 108 ಇಲ್ಲ 2 ಸುತ್ತು 16 ಸುತ್ತು ಮಾಡ್ತಾ ಇದ್ದೇವೆ. ಮಾಡ್ತಾ ಆಮೇಲೆ ತಿರ್ಗಾ ಮಾಯೆ ನಮ್ಗೆ ಕಾರಣಗಳು ಕೊಡುತ್ತೆ. ಅಯ್ಯೋ ಇವತ್ತು ತುಂಬಾ ಬ್ಯುಸಿ ಇದ್ದೇವೆ ನಾವು, ಇವತ್ತು ತುಂಬಾ ಬೇರೆ ಇಂಪಾರ್ಟೆಂಟ್ ವರ್ಕ್ಗಳಿದೆ, ಸೊ ಜಪ ಮಾಡೋಕ್ಕಾಗಲ್ಲ. ಎಕ್ಸಾಮ್ ಇದೆ, ನನಗೆ ಎಕ್ಸಾಮ್ ಇದೆ, ಅದಕ್ಕೆ ಬೇಡ, ಇವತ್ತು ಜಪ ಬೇಡ ನನಗೆ. ನಾವು ಎಕ್ಸಾಮ್ ಟೈಮ್ ಸ್ಟೂಡೆಂಟ್ಸ್ ಆಗಿದ್ದಾಗ ಅನುಭವ ಇದು, ಜಪ ಮಾಡ್ತಾ ಇರ್ತೀವಿ, ಅದು ಎಕ್ಸಾಮ್ ಬಂತು ಅಂದ್ರೆ ಕೃಷ್ಣ ಪಕ್ಕ ಹಾಕ್ಬಿಟ್ಟು ಪುಸ್ತಕಗಳೇ ಹೆಚ್ಚು ನಮಗೆ ಆವಾಗ ಬುಕ್ಸ್ ಓದ್ಬೇಕು ನಾವು. ಇಲ್ಲ ಆ ರೀತಿ ನಾವು ಬ್ಯುಸಿ ಆಗ್ಬೋದು ನಾವು. ಇಲ್ಲ, ಅದೆಲ್ಲ ಮಾಯೆಯ ಪರೀಕ್ಷೆ. ಪ್ರಕ್ಷೇಪಾತ್ಮಿಕ ಶಕ್ತಿ ಏನಾದ್ರೂ ಆಗ್ಬೋದು, ಒಂದು ಜಪ ಮಾಡೇ ಮಾಡ್ತೀವಿ,
16 ಸುತ್ತು ಜಪ ನಾನು ಮಾಡೇ ಮಾಡ್ತೀನಿ. ಆಗ ಅದು ನಾವು ಮಾಯೆಯಿಂದ ನಾವು ಹೊರಗೆ ಬರೋ ನಮ್ಮ ಪ್ರಯತ್ನ. ಇಲ್ಲ ಅಂದ್ರೆ ಮಾಯೆ ಇಲ್ಲ. ಹಾಗೆ ನಿಯಮಗಳು ಪಾಲನೆ ಮಾಡೋದು ಕೂಡ ನಾವು ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಜಸ್ಟ್ ಬೈ ಡಿಟರ್ಮಿನೇಷನ್ ಅಲೋನ್ ಒನ್ ಕ್ಯಾನ್ ರಿಮೇನ್ ಇನ್ ಸತ್ವಗುಣ. ಒಬ್ಬರ ದೃಢ ನಿಶ್ಚಯದಿಂದಲೇ ಅವರು ಸತ್ವಗುಣದಲ್ಲಿ ಇರ್ಬೋದು ಅಂತ ಹೇಳ್ತಾರೆ. ಎಷ್ಟೋ ಜನ ನಾವು ನೋಡ್ತೀವಲ್ಲ, ಅವರೇನು ಭಕ್ತಿ ಮಾರ್ಗದಲ್ಲಿಲ್ಲ, ಅವರು ಯೋಗಿಗಳು, ಮಾಯಾವಾದಿಗಳು, ಸನ್ಯಾಸಿಗಳು ಎಷ್ಟೋ ಜನ ಇದ್ದಾರೆ, ಅವರು ಇಂದ್ರಿಯ ನಿಗ್ರಹದಲ್ಲಿದ್ದಾರೆ. ಈಗ ಡಿಟರ್ಮಿನೇಷನ್. ಸೊ ಅದು ತಪಸ್ಸೆ. ಸೊ ಆ ವಿಧಾನದಿಂದ ಕೂಡ ಹೇಳ್ತಾರೆ ಈ ಪಾಪ ಕಾರ್ಯಗಳಿಂದ ದೂರವಿದ್ದು ಸತ್ವಗುಣಕ್ಕೆ ಅದು ಬರ್ಬೋದು ಅಂತ ಕೂಡ ಹೇಳ್ತಾರೆ. ಸೊ ಎನಿವೆ, ಆದರೆ ಅಷ್ಟೇ ಅಲ್ಲ, ಸತ್ವಗುಣನೂ ಕೂಡ ಮಾಯೆ. ಸತ್ವಗುಣ ಕೂಡ ಫಸ್ಟ್ ಕ್ಲಾಸ್ ಪ್ರಿಸನ್. ಸತ್ವಗುಣದಲ್ಲಿ ಅಲ್ಲೇನೋ ಮುಕ್ತ ಪುರುಷ ಅಲ್ಲ. ನಾವು ಕೇಳ್ತೀವಲ್ಲ, ದೇವತೆಗಳು ಒಮ್ಮೆ, ಈಗ ಬ್ರಹ್ಮನ ಕೇಳ್ತಾ ಇದ್ವಿ, ಈಗ ಬ್ರಹ್ಮರು ಒಂದ್ಸಲ ಮೋಹ ತಗೊಂಡ್ರು, ಒಂದ್ಸಲ ಶಿವ ಸಾಮಾನ್ಯ ಇರಲ್ಲ. ಹೇಗೆ ಇನ್ನೊಂದು ಉದಾಹರಣೆ, ಆಕ್ಚುಲಿ ಲೇಟ್ ಆಯ್ತು ಇವತ್ತು, ವಿ ಶುಡ್ ಎಂಡ್. 9:10 ಆಯ್ತು. ಇಲ್ಲಾಂದ್ರೆ ಉದಾಹರಣೆಗೆ ನೀವು ಯಾವುದು ಮೋಹಿನಿ ಅವತಾರದ್ದು ಕೇಳ್ತೇವೆ, ಅದು ಜಸ್ಟ್ ಆಮೇಲೆ ನೀವೇ ಅದನ್ನ ಯೋಚನೆ ಮಾಡ್ಕೊಳ್ಳಿ. ಅದು ಶಿವ ಮೋಹಿತನಾಗಿದ್ದು ಬಹಿರಂಗ ಶಕ್ತಿಯ ಮಾಯೆ ಅಲ್ಲಲ್ಲ, ಅವರ ಅಂತರಂಗ ಶಕ್ತಿ ಅಲ್ಲ. ಅದು ಕೃಷ್ಣನ ಸ್ಪೆಷಲ್ ಇದು. ಅದು ಇನ್ಫ್ಯಾಕ್ಟ್ ಅದರಿಂದ ಶಿವನಿಗೆ ತುಂಬಾ ಸಂತೋಷ ಆಗುತ್ತೆ ಕೊನೆಗೆ. ಮೈ ಲಾರ್ಡ್, ನನ್ನ ದೇವರು, ನನ್ನ ನಾಥನಾದ ಕೃಷ್ಣನು ಸೋ ಗ್ರೇಟ್, ಎಷ್ಟು ದೊಡ್ಡವ ಅಂದ್ರೆ ನನ್ನನ್ನು ಕೂಡ ಮೋಹಿಸಿಬಿಟ್ಟ ಭಗವಂತ. ಅವರಾದ್ರೆ ಅದು ಆಗಿದ್ದದು ಇನ್ಫ್ಲೂಯೆನ್ಸ್ ಆಗಿರೋದು ಅಂತರಂಗ ಶಕ್ತಿಯಿಂದ. ಶಿವನು ಆ ಮೋಹಿನಿ ಮೂರ್ತಿ ಹಿಂದೆ ಇದು ಪಾರ್ವತಿ ಇದ್ದಾರೆ, ಪಾರ್ವತಿ ಮೇಲೆ ಅವರು ಯಾವಾಗಲೂ ಜಯಿಸಿರೋರು. ಅವರು ಶಿವ ಸಾಮಾನ್ಯ ವ್ಯಕ್ತಿ ಅಲ್ಲ. ನಾವು ಪ್ರಭುಪಾದ ಮತ್ತೆ ನಮಗೆ ಗುರುತಿಸಿ ಇಡೋದು ಧೀರ ಅಂದ್ರೆ ಕಾಳಿದಾಸ ಬರೀತಾರಂತೆ, ನೋಡಿ ಎಂತ ಧೀರ ಈ ಶಿವನು. ಅವರು ಪಾರ್ವತಿ ಒಂದು ಯುವಕಿ, ಅವರನ್ನು ಆರಾಧಿಸ್ತಾ ಇದ್ದಾರೆ, ಅವರ ಒಂದು ಪ್ರೈವೇಟ್ ಜೆನೈಟಲ್ಸ್ ಅದನ್ನ ಸ್ಪರ್ಶ ಮಾಡ್ತಾ ಇದ್ದಾರೆ, ಆದರೂ ಅವರು ಪ್ರಚೋದಿತರಾಗಿಲ್ಲ. ಹೇಗೆ ಹರಿದಾಸ್ ಠಾಕೂರ್ ಇದು ಕೇಳ್ತೇವೆ, ಆ ರೀತಿಯಲ್ಲಿ ಶಿವನು ಕೂಡ ಸನ್ನಿವೇಶ ನಾವು ಕೇಳೋದು. ಪಾರ್ವತಿ ದೇವಿ, ಯಾಕಂದ್ರೆ ಕಾರ್ತಿಕೇಯನ ಹುಟ್ಟಿಸಿ ಮತ್ತೆ ಅಸುರರನ್ನು ಸಾಯಿಸ್ಬೇಕೇನೋ ಒಂದು ಇದಿರುತ್ತೆ, ದೇವತೆಗಳ ಇದಿರುತ್ತೆ, ಆಗ್ಬೇಕಾಗಿರುತ್ತೆ. ಆಮೇಲೆ ಪಾರ್ವತಿ ಅವರು ಹಿಂದೆ ಜನ್ಮದಲ್ಲಿ ಸತಿಯಾಗಿ ಅವರ ಇದಾಗ್ಬಿಟ್ಟಿರುತ್ತೆ. ಸೊ ಮತ್ತೆ ಅವರು ಸೇರ್ಕೊಳ್ಬೇಕು, ಅವರು ಶಿವನ ಶಕ್ತಿಯೇ, ಅವರು ದುರ್ಗಾ ಪಾರ್ವತಿ. ಸೊ ಆದರೆ ಹೇಳ್ತಾರೆ ಅಲ್ಲಿ ಶಿವನಿಗೆ ಅವರು ಪ್ರಚೋದಿತ ಮಾಡಲಿಲ್ಲ. ಅಲ್ಲಿ ಈಸ್ ಎ ಧೀರ, ನಿಜವಾದ ಧೀರ ಅಂದ್ರೆ ಶಿವ. ಸೊ ಶಿವನಿಗೆ ಹೇಳ್ತಾರೆ ಯಾವುದು ಮೋಹಿನಿ ಅವತಾರ ಸಮಯದಲ್ಲಿ ಅವ್ರು ಇರ್ಲಿಲ್ಲ ಆ ಸಮಯದಲ್ಲಿ. ಸೊ ಹಾಗೆ ಅವ್ರು ವಿಷ್ಣುವು ಕೇಳೋದು, ನಾನು ನೋಡ್ಬೇಕು ನಿನ್ನ ಅಷ್ಟು ಸುಂದರ ರೂಪ, ನಿನ್ನ ಇದು ಲೀಲೆ ನಾನು ಕಾಣಲಿಲ್ಲ. ಸೊ ವಿಷ್ಣು ಆಯ್ತು, ಶಿವನ ಬೇಡಿಕೆ ತೀರಿಸಲೇಬೇಕು, ಪರಮ ಭಕ್ತ ವೈಷ್ಣವಾನಾಂ ಯಥಾಶಂಭು. ಸೊ ಹಾಗೆ ಅವರು ಆಯ್ತು. ಸೊ ಹೇಳ್ತಾರೆ ಅವಾಗ ವಿಷ್ಣು ಮೋಹಿನಿ ಮೂರ್ತಿ ರೂಪ ತಗೊಂಡಾಗ ಅಲ್ಲೇ ಪಾರ್ವತಿ ಇದ್ದಾರೆ, ಆದ್ರೆ ಶಿವನು ಸಂಪೂರ್ಣ ಮೋಹಿತಗೊಂಡು. ಅಂದ್ರೆ ಆಕ್ಚುಲಿ ಶಿವನಿಗೆ ಪಾರ್ವತಿ ಇದು ಮಾಡೋಕ್ಕಾಗಲ್ಲ, ಅವರು ಬಹಿರಂಗ ಶಕ್ತಿ, ಶಿವನ ಹತೋಟಿಯಲ್ಲಿದ್ದಾರೆ ಅವರು ಮಾಯಲ್ಲಿ. ಆದರೆ ವಿಷ್ಣುವಿನ ಅಂತರಂಗ ಶಕ್ತಿ, ವಿಷ್ಣು ಅವರನ್ನು ಮೋಹಿಸೋದು. ಸೊ ಅಲ್ಲಿ ಕೂಡ ನಮ್ಗೆ ತಿಳಿಸೋ ಪಾಠ ಅಂದ್ರೆ ಮಾಯೆ ಎಷ್ಟು ಪ್ರಬಲವಾಗುತ್ತೆ. ಸೊ ನಾವು ಎಷ್ಟು ಎಚ್ಚರಿಕೆಯಿಂದ ಇರ್ಬೇಕು, ನಾವು ಎಚ್ಚರಿಕೆಯಿಂದ. ಓಕೆ, ಶಿವ ಬ್ರಹ್ಮರು ಕೂಡ ಒಮ್ಮೆ ಆ ರೀತಿಯಲ್ಲಿ ಇದಾಗೋದು ಅಂತ ನಮಗೆ ಪಾಠ ಇದೆ ಅಂತ ವ್ಯಕ್ತಿ. ನಾವೆಲ್ಲಿ ನಾವು ಹೇಳ್ತಾರೆ ಹೇಗೆ ಅಂದ್ರೆ ನಾವೊಂದು ಇದ್ದಿದ್ದಾಗೆ, ಧೂಳಿದ್ದಾಗೆ, ಒಂದ್ಸಲ ಧೂಳ ಪೇಪರ್ ನಿಮ್ಮ ಇದ್ರ ಮೇಲೆ ಇಟ್ರೆ ಉಫ್ ಅಷ್ಟೇ, ಆ ಧೂಳು ಹೊರಟೋಯ್ತದೆ ಪೇಪರ್. ಇಲ್ಲಾಂದ್ರೆ ಒಂದು ಇರುವೆ ಏನೋ ಇರುತ್ತೆ, ಚಿಕ್ಕ ಕ್ರಿಮಿ, ಅದು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನೀವು ಉಫ್. ನಾವು ಅದೇ ರೀತಿಯಲ್ಲಿ ನಾವು ಮಾಯಾದೇವಿ ಇದ್ದಾರೆ, ದೇವತೆಗಳಿದ್ದಾರೆ, ಅವರು ಸುಮ್ಮನೆ ನಮ್ಗೆ ಉಫ್ ಅಂದ್ಬಿಟ್ರೆ ಅಷ್ಟೇ ಫಿನಿಶ್. ನಮ್ಮ ಎಲ್ಲ ಏನು ಕೃಷ್ಣ ಪ್ರಜ್ಞೆ ಇದೆ ಎಲ್ಲ ಝೀರೋ ಆಗ್ಬಿಡುತ್ತೆ ಒಂದು ಕ್ಷಣ. ಏನ್ ನಮ್ಗೆ ಸೊ ನಮಶ್ರ ಸ್ಥಿತಿ ಮಾಸಾಯ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಧನ್ಯವಾದಗಳು. ನಾಳೆಯಿಂದ ನೆಕ್ಸ್ಟ್